ಪ್ರಾರಂಭ ಆದಲ್ಲಿ ಅತ್ಯಂತ ಒಂದು ಹೆಮ್ಮೆಯ ವಿಚಾರ. ಕಳೆದ 3-4 ವರ್ಷದಿಂದ ಅನೇಕ ಜಿಲ್ಲೆ ವ್ಯಾಪ್ತಿನಲ್ಲಿ ತಗೊಂಡೋಗಿ ಇವತ್ತು 23-24ರಿಂದ ಪ್ರಾರಂಭ ಆಗಿ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ಮತ್ತು ಫೌಂಡರ್ ಜಯರಾಮ್ ರಾಮ್ಪುರ್ ಇರ್ಬೋದು, ಇತರೆ ನೂರಾರು ಸಾವಿರಾರು ಏನು ಈ ಒಂದು ಸರ್ಕಲ್ನ ಕ್ರಿಯೇಟ್ ಮಾಡಿದ್ದಾರೆ, ಇದಕ್ಕೆ ಆಸಕ್ತಿ ತೋರಿಸಿದ್ದಾರೆ. ಅವರೆಲ್ಲರಿಗೂ ನಮ್ಮ ಸಮಾಜದ ಪರವಾಗಿ ವೈಯಕ್ತಿಕವಾಗಿ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಜೊತೆಗೆ ಈಗಾಗಲೇ 22ರಿಂದ ಪ್ರಾರಂಭ ಆಗಿದ್ದು 5,000ಕ್ಕೂ ಹೆಚ್ಚು ಸದಸ್ಯರು ಇರ್ತಕ್ಕಂಥದ್ದು, 2,500 ಕೋಟಿಗೂ ಹೆಚ್ಚು ವಹಿವಾಟವನ್ನು ಸಾಧನೆ ಮಾಡಿರ್ತಕ್ಕಂಥದ್ದು ಮತ್ತು ದೇಶದ ಅನೇಕ GDP ವಿಚಾರದಲ್ಲಿ ಇವತ್ತು ಯಶಸ್ಸನ್ನು ಕಾಣಲಿಕ್ಕೆ, ಪರ್ ಕ್ಯಾಪಿಟಲ್ ಸಕ್ಸಸ್ ಆಗಲಿಕ್ಕೆ ಒಂದು ಪಾತ್ರ ಇದೆ. ನಮ್ಮ ಸರ್ಕಾರದ ಕಾರ್ಯಕ್ರಮಗಳ ಜೊತೆಗೆ ನೀವು ಸಹ ಯುವಕರನ್ನ ಉದ್ಯಮಿಗಳಾಗಿ ಅವರನ್ನು ಪರಿವರ್ತನೆ ಮಾಡ್ತಕ್ಕಂಥ ಒಂದು ಪ್ರಯತ್ನ ಏನು ಮಾಡಿದಿರಿ, ಅದು ಸಹ ಇದಕ್ಕೆ ಭಾಳಷ್ಟು ಅನುಕೂಲ ಆಗಿದೆ. ಸಿಕ್ಕಾಪಟ್ಟೆ ಕೆಲವು ವಿಚಾರಗಳನ್ನು ನಾನು ಮೊದಲೇ ಹೇಳಿದಾಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ. ಬಟ್ ಆದರೆ ಇವತ್ತು ಟೋಟಲಿ ನಮ್ಮ ಒಕ್ಕಲಿಗ ಸಮಾಜ ಏನಿದೆ, ನಾವು ಕೆಲವಕ್ಕೆ ಲಿಮಿಟ್ ಆಗಿದೆ. ಒಂದಷ್ಟು ಏನಾದರೂ ವಿದ್ಯಾಭ್ಯಾಸ ಇರೋರಿಗೆ ಕೆಲಸ ಕೊಡಿಸೋದು, ಇಲ್ಲೇ ನಮ್ಮ ಅಪ್ಪದಿರು ಜಮೀನು ನೋಡ್ಕೊಳ್ಳೋದು, ಒಂದಷ್ಟು ಸಣ್ಣ ಪುಟ್ಟ ಎಲ್ಲೋ ಕೆಲವರು ಬೆಳೆಸೋ ಅಷ್ಟು ಜನ ಕೆಲವು ಉದ್ಯಮಿಗಳಿಗೆ ಗುರುತಿಸ್ಕೋಬೇಕು. ಇದು ಬಿಟ್ಟರೆ ನಮ್ಮ ವ್ಯಾಪ್ತಿ ಭಾಳ ಕಡಿಮೆನೇ ಅಂತ ಅನ್ಕೊಳ್ಳಿ. ಇವತ್ತು ಎಲ್ಲ ಬುದ್ಧಿವಂತರಾಗಿದ್ದೀರ. ನಮ್ಮ ಸ್ವಾಮೀಜಿಯವರು ಸಹ ಇಡೀ ಪ್ರಪಂಚದಲ್ಲಿ, ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಅತ್ಯಂತ ಬುದ್ಧಿವಂತರು. ಒಂದು ಸಂಸ್ಥೆ ಯಾರಾದರೂ ನಡೆಸ್ತಿದ್ರೆ ನಮ್ಮ ಸ್ವಾಮೀಜಿ. ಪ್ರಪಂಚದ ಯಾವುದೇ ಮೂಲೆಗೆ ಹೋದರೂ ಯಾವುದೇ ವಿಚಾರವನ್ನು ಸಮರ್ಥವಾಗಿ ತಿಳಿಸಬಲ್ಲರು. ಆ ಶಕ್ತಿ ನಮ್ಮ ಬಾಲಗಂಗಾಧರ ಸ್ವಾಮೀಜಿಯವರು ಸಹ ಅವರಿಗೆ ಸಂಪೂರ್ಣ ದಾರಿ ಎಳೆದಿದ್ದಾರೆ. ಆ ಕಾಲಭೈರವೇಶ್ವರರು ಶಕ್ತಿಯನ್ನು ಕೊಟ್ಟಿದ್ದಾರೆ. ಇವತ್ತು ಅತ್ಯಂತ ಸಮಯ ಸಂದರ್ಭಕ್ಕೆ ಎಲ್ಲ ವಿಚಾರವನ್ನು ತಿಳಿಸ್ತಕ್ಕಂಥ ಶಕ್ತಿ ಅವ್ರಿಗಿದೆ. ಅವರು ಇನ್ನೊಂದು ಸ್ವಲ್ಪ ಓಡಾಟ ಅಥವಾ ಬೇರೆ ಬೇರೆ ಕಾರ್ಯಕ್ರಮ, ಕ್ಷೇತ್ರದ ಜವಾಬ್ದಾರಿ ಜಾಸ್ತಿ ಇದೆ. ಆದರೆ ಸಮಾಜಕ್ಕೆ ಇನ್ನೊಂದಷ್ಟು ಶಕ್ತಿಯನ್ನು ತುಂಬೋ ಅವಕಾಶ ಅವ್ರಿಗಿದೆ. ಅದನ್ನು ಬಹುಶಃ ಒಂದಷ್ಟು 25% ಟೈಮ್ ಇಟ್ಕೊಂಡ್ರೆ ಇನ್ನೂ ಒಳ್ಳೆಯದು ಅಂತ ಹೇಳಿ ನನ್ನ ಭಾವನೆ. ನಾಗರಾಜು ಇಲ್ಲೇ ಕೂತಾರೆ ನಮ್ಮ ಅಧ್ಯಕ್ಷರು. ಹಾಗಾಗಿ ಬಹುಶಃ ಸ್ವಾಮೀಜಿಯವರು ಈ ಸಮಾಜದನ್ನು ನಮ್ಮಂಥ ರಾಜಕಾರಣಿಗಳು ಒಂದು ಕಡೆ ಇರಲಿ ಅಂತೇಳಿ ಮುಂದೆ ಹೋಗ್ತಾರೆ. ಸೊ ನಾನು ಬರಲಿ, ಇನ್ನೊಬ್ಬರು ಬರಲಿ, ಅದೇನಾರ ಆಗಲಿ, ಸಮಾಜ ಮುಖ್ಯ. ಸಮಾಜಕ್ಕೆ ಏನು ಹೇಳಬೇಕು ಅದನ್ನು ಹೇಳಬೇಕು. ಜೀರೋಲಾಯಿ ಸ್ವಾಮಿ ಕೇಳ್ತಾನೋ ಬಿಡ್ತಾನೋ ನನಗೆ ಗೊತ್ತಿಲ್ಲ ಅನ್ನೋ ಮಟ್ಟಕ್ಕೆ ದೃಢ ಸಂಕಲ್ಪವನ್ನು ತಗೊಂಡು ಮಾಡಿದ್ರೆ ಬಹುಶಃ ಅದನ್ನು ನಮ್ಮ ಸಮಾಜದ ಬೆಳವಣಿಗೆ ಹೆಚ್ಚಾಗುತ್ತೆ ಅಂತೇಳಿ ನಾನು ಭಾವಿಸ್ತೀನಿ. ಅದನ್ನು ಸ್ವಾಮೀಜಿಯವರು ನಾನು ವೈಯಕ್ತಿಕವಾಗೂ ಸಹ ಸಾಕಷ್ಟು ಸಂದರ್ಭದಲ್ಲಿ ಹೇಳಿದ್ದೀನಿ. ನಮ್ಮ ಯೂನಿವರ್ಸಿಟಿಗಳು, ನಮ್ಮ ಇಲಾಖೆ ಸಾಕಷ್ಟು ಇವಾಗ ನಾವು ಕೆಪೆಕ್ಕಿಂದ ಸ್ಟಾರ್ಟಪ್ಗಳಿರ್ಬೋದು, ನಾವು 15 ಲಕ್ಷ ರೂಪಾಯಿ ಏನೂ ಇಲ್ಲದೆ, ನಿಮ್ಗೆ ಯಾವುದೂ ಸುಳಿಸಿ ಇಲ್ಲದೆ ಸಬ್ಸಿಡಿ ಕೊಡುವಂಥ ಸ್ಕೀಮ್. 6,000 ಜನಕ್ಕೆ 6,000 ಒಂದು ಸ್ಟಾರ್ಟಪ್ಗಳಿಗೆ, FAOಗಳಿಗೆ ಇದು 1 ವರ್ಷದಲ್ಲಿ ನಾವು ಇಲಾಖೆಯಿಂದ ಕೊಟ್ಟಿದ್ದೀವಿ. 1 ವರ್ಷದಲ್ಲಿ ಕೃಷಿನಲ್ಲಿ ಉದ್ಯಮಿಗಳಾಗಲಿಕ್ಕೆ, ಕೃಷಿನಲ್ಲಿ ಲಾಭದಾಯಕವಾಗಿ ನೋಡಲಿಕ್ಕೆ ಸಾಕಷ್ಟು ಅವಕಾಶಗಳಿದೆ. ಫಸ್ಟ್ ಸರ್ಕಲ್ಲು ಅದ್ರ ಕಡೆನೂ ಸಹ ಗಮನ ಹರಿಸಿದೆ. ವೇದಿಕೆಗೆ ದಿವ್ಯ ಸಾನ್ನಿಧ್ಯವನ್ನು ಕೊಟ್ಟಿರುವಂಥ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ನಿರ್ಮಲಾನಂದ ಮಾರನಾಥ ಮಹಾಸ್ವಾಮಿಗಳಿಗೆ ಅಡ್ಡಬಿದ್ದು ಅವರ ಆಶೀರ್ವಾದದಲ್ಲಿ ಮತ್ತು ಅವರ ಮಾರ್ಗದರ್ಶನದಲ್ಲಿ ಫಸ್ಟ್ ಸರ್ಕಲ್ ಸಂಸ್ಥೆ ಏನಿದೆ, ಒಂದು ರೀತಿಯಲ್ಲಿ ಒಕ್ಕಲಿಗರಿಗೆ ಒಂದು ಉದ್ಯಮದ ವರ್ಟಿಕಲ್ ಆಗಿ ಈ ಒಂದು ಸಂಸ್ಥೆ ಇದೆ ಅಂತೇಳಿ ಸ್ವಾಮೀಜಿಯವರು ಆಶೀರ್ವಾದ ಮಾಡಿದ್ದಾರೆ.
ಅದರಂತೆ ಆ ಜವಾಬ್ದಾರಿಯನ್ನು ಅರಿತು ಬಹಳ ಪ್ರಾಮಾಣಿಕತೆಯಿಂದ ನಿಸ್ಪೃಹತೆಯಿಂದ ಈ ಕೆಲಸವನ್ನು ನಾವೆಲ್ಲ ಕೂಡ ಮಾಡ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ಮತ್ತು ನಮ್ಮ ಸಭೆಯ ಯಾವುದೇ ಒಂದು ಮುಖ್ಯ ಸಭೆ ಆದರೂ ಕೂಡ, ನಮ್ಮ FCಯ ಯಾವುದೇ ಮುಖ್ಯ ಸಭೆ ಆದರೂ ಕೂಡ ಆ ಸಭೆಗೆ ಸ್ವಾಮೀಜಿಯವರು ಬೇರೆ ಎಲ್ಲ ಕೆಲಸಗಳನ್ನು, ಇವತ್ತು ಏನೆಲ್ಲ ಕೆಲಸಗಳಿದೆ ಅಂತ ನನಗೆ ಗೊತ್ತಿವತ್ತು. ಸ್ವಾಮೀಜಿಯವರು ಬಹಳ ಮುಖ್ಯವಾದ ಕೆಲಸಕ್ಕೆ ಇವತ್ತು ಹೋಗಬೇಕಾಗಿತ್ತು. ಆದರೂ ಕೂಡ ಆ ಕೆಲಸವನ್ನು ಬಿಟ್ಟು ಇದು ನನ್ನ ಸಮುದಾಯದ ಬಹಳ ಮುಖ್ಯ ಕೆಲಸ, ನಾನು ಇರಬೇಕು ಅಂತೇಳಿ ಸ್ವಾಮೀಜಿಯವರು ಬಂದಿದ್ದಾರೆ. ಹಾಗಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಮೀಜಿಯವ್ರನ್ನ ವಂದಿಸಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೆ. ಸ್ನೇಹಿತರೆ, ಕೇಂದ್ರ ಸರ್ಕಾರದಲ್ಲಿ ಉದ್ಯಮಿ ಮಂತ್ರಿ ಆಗಿದ್ದಾರೆ. MSME ಅಂತ ಹೇಳ್ತೀವಿ, ಅದನ್ನು ನಾವು ವಿಸ್ತರಿಸಬೇಕು. ಮೀಡಿಯಂ, ಸ್ಮಾಲ್ ಮತ್ತು ಕಾಟೇಜ್ ಇಂಡಸ್ಟ್ರಿ ಏನಿದೆ, ಆ ಇಂಡಸ್ಟ್ರಿಯ ಅಂದರೆ ನಮ್ಮಲ್ಲಿ ಒಕ್ಕಲಲ್ಲಿ ಯಾರೇ ಒಂದು ಬೃಹತ್ ಉದ್ಯಮ ಇದುವರೆಗೂ ಮಾಡಿಲ್ಲ. ಆದರೆ ಸಣ್ಣ ಉದ್ಯಮಗಳನ್ನು ಹಲವಾರು ಸಂಖ್ಯೆಯಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಎಲ್ಲ ಸಣ್ಣ ಉದ್ಯಮಿಗಳನ್ನು ಪ್ರೋತ್ಸಾಹಿಸುವಂಥ, ಬೆಳೆಸುವಂಥ ಒಂದು ಖಾತೆ, ಒಂದು ಜವಾಬ್ದಾರಿಯನ್ನು ಹೊಂದಿರುವಂಥವರು ನಮ್ಮವರೇ ಆದಂಥ ಶೋಭಾ ಕರಂದ್ಲಾಜೆ ಅವರು ಕೂಡ ಈ ಸಮಾರಂಭದಲ್ಲಿ ಉಪಸ್ಥಿತಿದ್ದಾರೆ ಮತ್ತು ಮಾತನಾಡ್ತಾ ಇದ್ದಾರೆ. ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ನನ್ನ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಮಾಜಿ ಮಂತ್ರಿಗಳಾದ BL ಶಂಕರ್ ಅವರಿದ್ದಾರೆ, GT ದೇವೇಗೌಡರಿದ್ದಾರೆ, ಶಾಸಕರಾದಂಥ ಬಚ್ಚೇಗೌಡರಿದ್ದಾರೆ, ಇನ್ನು ಹಲವಾರು ಗಣ್ಯರು ವೇದಿಕೆಯಲ್ಲಿದ್ದಾರೆ. ನಮ್ಮ ಆರ್ ಮಂಜುನಾಥ್ ಗೌಡರು ಇದ್ದಾರೆ ಮತ್ತು ನಮ್ಮ FC ಸಂಘಟನೆಯ ಎಲ್ಲ ಹಿರಿಯ ಉದ್ಯಮಿಗಳು ಕೂಡ ಇಲ್ಲಿದ್ದಾರೆ. ಅವರೆಲ್ಲರೂ ಕೂಡ ಮತ್ತೊಮ್ಮೆ ಸ್ವಾಗತಿಸಿ ನೇರವಾಗಿ ನನ್ನ ಮಾತು ಬರ್ತಾ ಇದ್ದೇನೆ. ನನ್ನ ಮಾತು ಕೂಡ ಭಾಳ ಜಾಸ್ತಿ ಏನಿಲ್ಲ. ಯಾಕೆ ಅಂತ ಹೇಳಿದ್ರೆ, ಫಸ್ಟ್ ಸರ್ಕಲ್ ಬಗ್ಗೆ ಈಗಾಗಲೇ ನಾನು ಹಲವಾರು ಬಾರಿ ಮಾತಾಡಿದ್ದೇನೆ, ಅದೆಲ್ಲ ಕೂಡ ನೀವು ಕೇಳಿದ್ದೀವಿ. ಹಾಗಾಗಿ ಅದೇ ವಿಷಯವನ್ನು ಮತ್ತೊಮ್ಮೆ ಪುನರಾವರ್ತನೆ ಮಾಡೋದು ಅಗತ್ಯ ಇಲ್ಲ. ಆದರೂ ಕೂಡ ಒಂದೆರಡು ಮಾತುಗಳನ್ನು ಮಾತ್ರ ಸಂದರ್ಭದಲ್ಲಿ ಹೇಳಬೇಕು. ಒಕ್ಕಲಿಗರಿಗೆ ಉದ್ಯಮಕ್ಕೆ ಪೂರಕವಾದ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಬೇಕು. ಒಕ್ಕಲಿಗರಲ್ಲಿ ಉದ್ಯಮಕ್ಕೆ ತಮ್ಮನ್ನು ತಾವು ತೊಡಗಿಸ್ಕೊಳ್ಳುವಂಥ ಒಂದು ಶಕ್ತಿಯನ್ನು ತುಂಬಬೇಕು ಅನ್ನೋ ಕಾರಣಕ್ಕೋಸ್ಕರ ಒಕ್ಕಲಿಗ ಉದ್ಯಮಗಳು ಪರಸ್ಪರ ಸಹಾಯ ಮಾಡಿಕೊಂಡು ಬೆಳಿಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ, ಅದೇ ರೀತಿ ಒಕ್ಕಲಿಗ ಸಮುದಾಯದ ಎಲ್ಲ ಏನೊಂದು ನಮ್ಮ ಜನಸಂಖ್ಯೆ ಇದೆ, ಆ ಎಲ್ಲ ಜನಸಂಖ್ಯೆಯನ್ನು ಜಾಗೃತಗೊಳಿಸಬೇಕು. ನಮ್ಮ ಉದ್ಯಮಗಳನ್ನು ಬೆಳೆಸುವಲ್ಲಿ ಮತ್ತು ಪ್ರೋತ್ಸಾಹಿಸುವಲ್ಲಿ ಎಲ್ಲ ಸಮುದಾಯದ ಎಲ್ಲರನ್ನೂ ಕೂಡ ಜಾಗೃತಗೊಳಿಸಬೇಕು ಅನ್ನೋ ಒಂದು ಮಹದಾಸೆಯನ್ನು ಇಟ್ಕೊಂಡು ಈ ಒಂದು ಫಸ್ಟ್ ಸರ್ಕಲ್ ಸಂಘಟನೆಯನ್ನು ಶುರು ಮಾಡಿದ್ದೇವೆ. 4 ವರ್ಷಗಳಾಯಿತು. ಈ 4 ವರ್ಷಗಳಲ್ಲಿ ಕರ್ನಾಟಕದ ಬಹುತೇಕ ಎಲ್ಲ ಪ್ರಮುಖ ಜಿಲ್ಲೆಗಳಲ್ಲಿ ಒಕ್ಕಲಿಗರು ಎಲ್ಲೆಲ್ಲಿದ್ದಾರೆ ಆ ಎಲ್ಲ ಪ್ರಮುಖ ಜಿಲ್ಲೆಗಳಲ್ಲಿ ಇವತ್ತು ಫಸ್ಟ್ ಸರ್ಕಲ್ ಶಾಲೆ ಇದೆ. ಬಹಳ ಯಶಸ್ವಿಯಾಗಿ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ನಡೀತಾ ಇದೆ. ಬಹಳ ಸಂತೋಷದ ವಿಚಾರ ನಮಗೆ. ಕಳೆದ 1 ವರ್ಷದಲ್ಲೇ ಶಿವಮೊಗ್ಗ ಜಿಲ್ಲೆಯಿಂದ ಹಿಡಿದು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಒಂದು ಕೆಲವು ಹೊರಭಾಗದ ಜಿಲ್ಲೆಗಳೇನಿತ್ತು, ನಮ್ಮ ಒಕ್ಕಲಿಗ ಒಂದು ಪಾಪ್ಯುಲೇಷನ್ ಏನಿದೆ, ಆ ಹೊರಭಾಗದ ಜಿಲ್ಲೆಗಳಲ್ಲೂ ಕೂಡ ಎಲ್ಲ ರೀತಿಯಲ್ಲಿ ಶಾಖೆಗಳನ್ನು ತೆಗೆದು ಅದನ್ನು ಬಹಳ ಯಶಸ್ವಿಯಾಗಿ ಅದನ್ನು ನಡೆಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಬಹಳಷ್ಟು ಕಡೆ ನಮ್ಮ ಎಲ್ಲ ತಾಲೂಕುಗಳಲ್ಲಿ ಕೂಡ ಶಾಖೆಗಳನ್ನು ಓಪನ್ ಮಾಡಬೇಕು ಹಾಗೆ ಅಂತೇಳಿ ಬೇಡಿಕೆ. ಆದರೆ ಸಮಯದ ಅಭಾವದಿಂದ ನಾವೆಲ್ಲ ಹೋಗೋಕ್ಕಾಗಿಲ್ಲ ಅನ್ನೋ ಅಭಾವದಿಂದನೇ ಎಲ್ಲ ಕಡೆ ಎಲ್ಲ ತಾಲೂಕುಗಳನ್ನು ಹೋಗೋಕ್ಕಾಗಿಲ್ಲ. ಆದರೆ ಬಹಳಷ್ಟು ತಾಲೂಕುಗಳಲ್ಲಿ, ಕೋಲಾರದಲ್ಲಿ, ಮಂಡ್ಯದಲ್ಲಿ, ಮೈಸೂರಿನಲ್ಲಿ ಎಲ್ಲ ತಾಲೂಕುಗಳಲ್ಲಿ ಬಂದು ನಮಗೆ ತಾಲೂಕು ಮಟ್ಟದಲ್ಲೂ ಕೂಡ FC ಶಾಖೆಯನ್ನು ತೆರೆದುಕೊಡಿ ಹಾಗೆ ಅಂತೇಳಿ ಎಲ್ಲ ಕಡೆ ನಮಗೆ ಡಿಮಾಂಡ್ ಬರ್ತಾ ಇದೆ. ಅದೇ ರೀತಿಯಲ್ಲಿ ಬೆಂಗಳೂರಿನಲ್ಲಿ, ಚಿಕ್ಕಮಗಳೂರಿನಲ್ಲಿ ಮತ್ತು ಮೈಸೂರಿನಲ್ಲಿ ಮತ್ತು ಮಂಡ್ಯದಲ್ಲಿ 4 ಕಡೆ ಮತ್ತು ಮಹಿಳಾ ಸರ್ಕಲ್ಗಳನ್ನು ಕೂಡ ಶುರು ಮಾಡಿದ್ದೇವೆ. ಯಾಕೆ ಅಂತ ಹೇಳಿದ್ರೆ, ಎಲ್ಲಿಯವರೆಗೆ ನಮ್ಮ ಮಹಿಳೆಯರು ಸಬಲರಾಗೋದಿಲ್ಲ ಅಲ್ಲಿಯವರೆಗೆ ನಮ್ಮ ಪುರುಷ ಪ್ರಧಾನವಾದಂಥ ಸಮಾಜದಲ್ಲಿ ಕೂಡ ಆ ಒಂದು ಮಹಿಳೆಯರು ಸಬಲರಾಗದೇ ಇದ್ರೆ, ಮಹಿಳೆಯರು ಆ ಒಂದು ಉದ್ಯಮಕ್ಕೆ ಪ್ರೋತ್ಸಾಹವನ್ನು ಕೊಡದೇ ಇದ್ರೆ ಅದು ಕಷ್ಟ ಆಗುತ್ತೆ ಉದ್ಯಮದಲ್ಲಿ ಮುಂದೆ ಬರೋದು ಅಂತ ಹೇಳಿ ನಮ್ಮ ಮಹಿಳಾ ಶಾಖೆಯನ್ನು ಕೂಡ ಎಲ್ಲ ಕಡೆಗೂ ನಾವು ಶುರು ಮಾಡ್ತಾ ಇದ್ದೀವಿ. ಕಳೆದ ವರ್ಷ ಜೂನ್ನಲ್ಲಿ ಒಂದು ಕೋಲಾರದಲ್ಲಿ ಬಹಳ ಅದ್ದೂರಿಯಾಗಿ ಒಂದು ಹೂಡಿಕೆದಾರ ಸಮಾವೇಶ, ಒಂದು ಇನ್ವೆಸ್ಟರ್ಸ್ ಮೀಟ್ ಏನಿದೆ ಅದನ್ನು ಮಾಡಿದ್ದೆವು. ಅದು ಕೂಡ ಆ ಒಂದು ಸಮಾವೇಶದಲ್ಲಿ ಇಡೀ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಉದ್ಯಮಿಗಳು, ಬಹುಶಃ 1,2,000ಕ್ಕೂ ಹೆಚ್ಚು ಉದ್ಯಮಿಗಳು ಆ ಒಂದು ಸಮಾವೇಶದಲ್ಲಿ ಪಾಲ್ಗೊಂಡಿದ್ದಾರೆ. ಅದೇ ರೀತಿಯಲ್ಲಿ ಬಹುಶಃ ನಾವು ಬರೀ ಇಲ್ಲಿದ್ರೆ ಮಾತ್ರ ಸಾಲದು ಅಂತೇಳಿ ಅದೇ ಒಂದು ಜುಲೈ ಸಂದರ್ಭದಲ್ಲಿ ಸ್ವಾಮೀಜಿಯವರನ್ನ ಕೂಡ ಅವರ ಜೊತೆಯಲ್ಲಿ ನಾವೆಲ್ಲ ಕೂಡ ಅಮೆರಿಕದಲ್ಲಿ ಏನೊಂದು ಒಕ್ಕಲಿಗ ಪರಿಷತ್ ಆಫ್ ಅಮೆರಿಕ ಏನಿತ್ತು, ಆ ಒಕ್ಕಲಿಗ ಪರಿಷತ್ ಆಫ್ ಅಮೆರಿಕದಲ್ಲಿ ಸ್ವಾಮೀಜಿಯವರನ್ನು ಕೂಡ ಜೊತೆಯಲ್ಲಿ ನಾವೆಲ್ಲ ಕೂಡ ಒಂದು ಡೆಲಿಗೇಷನ್ ಕೂಡ ತೆಗೆದುಕೊಂಡು ಹೋಗಿ ಅಲ್ಲಿ ಕೂಡ ಇರುವಂಥ ಎಲ್ಲ ಒಕ್ಕಲಿಗರನ್ನು ಕೂಡ ನಮ್ಮ ಫಸ್ಟ್ ಸರ್ಕಲ್ ಬಗ್ಗೆ ಸೆನ್ಸಿಟೈಸ್ ಮಾಡೋ ವಿಚಾರ ಆಗಿರ್ಬೋದು ಮತ್ತು ಅವ್ರನ್ನ ಜೊತೆಗೆ ಗುಡಿಸ್ಕೊಳ್ಳೋ ವಿಚಾರ ಏನಿದೆ ಅದನ್ನು ಕೂಡ ಮಾಡಿದ್ದೇವೆ. ಇವತ್ತು ಆ ಒಂದು NRI ಫೋರಮ್ ಅಂತ ಕೂಡ ಮಾಡಿದ್ದೇವೆ. ನಮ್ಮ
ಫಸ್ಟ್ ಸರ್ಕಲ್ ಒಳಗಡೆ ಒಂದು NRI ಫೋರಂ ಕೂಡ ಮಾಡಿ ಅವರೆಲ್ಲರನ್ನೂ ಕೂಡ ಒಳಗೊಂಡು ಅವ್ರಿಗೆ ಕರ್ನಾಟಕದಲ್ಲಿ ಯಾವ ರೀತಿಯ ಒಂದು ಸೇವೆ ಬೇಕು, ಸವಲತ್ತು ಬೇಕು, ಸೌಲಭ್ಯ ಬೇಕು ಅದನ್ನು ಕೂಡ ಕೊಡೋದಕ್ಕೆ ಏನೆಲ್ಲ ಕೆಲಸವನ್ನು ಮಾಡಬೇಕು ಅದು ಕೂಡ ಮಾಡಿದೆ. ಹೊರಾಜ್ಯದಲ್ಲಿ ಮೊದಲು ಕೂಡ ಹೊಸೂರಿನಲ್ಲಿ ಮತ್ತು ಕೊಯಮತ್ತೂರಲ್ಲಿ ನಮ್ಮ ಶಾಖೆಗಳಿದೆ. ಸ್ವಾಮೀಜಿಯವರನ್ನು ಕೂಡ ಕೊಯಮತ್ತೂರು ಕರ್ಕೊಂಡು ಆ ಕೊಯಮತ್ತೂರು ಕೂಡ ಒಂದಷ್ಟು ಜನ ಒಂದು 1000 ಜನರನ್ನು ಸೇರಿಸಿ ಆ ಕೊಯಮತ್ತೂರು ಭಾಗದಲ್ಲಿ ಕೂಡ ನಮ್ಮ ಫಸ್ಟ್ ಸರ್ಕಲ್ ಶಾಖೆ ಏನಿದೆ ಅದು ಕೂಡ ಬೆಳಿಬೇಕು, ಬೆಳೆಸಬೇಕು ಅನ್ನೋ ರೀತಿಯಲ್ಲಿ ಕೂಡ ಬಹಳ ದೊಡ್ಡ ಮಟ್ಟದ ಕೆಲಸವನ್ನು ಮಾಡಿದೆ. ಅದೇ ರೀತಿಯಲ್ಲಿ ಕೊಯಮತ್ತೂರಿನ ಅಧ್ಯಕ್ಷರು ಕೂಡ ಬಂದಿದ್ದಾರೆ, ಹೇಮರಾಜ್ ಅವರು ಕೂಡ ಬಂದಿದ್ದಾರೆ. ಕೃಷಿಯನ್ನು ಬಿಡಬಾರ್ದು ಅಂತ ಹೇಳಿ ಇದೇ ವರ್ಷದಲ್ಲಿ ಕೃಷಿಯನ್ನು ಬಿಡಬಾರ್ದು ಅಂತ ಹೇಳಿ ಒಂದು ಡೇವಿಡ್ ಮಿಜ್ರಾಹಿ ಅನ್ನುವಂಥ ಒಬ್ಬ ಕೃಷಿ ತಜ್ಞರೇನಿದ್ದಾರೆ ಅವರ ಜೊತೆ ಒಂದು ಫಸ್ಟ್ ಸರ್ಕಲ್ ಇಂದ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡು ನಮ್ಮೆಲ್ಲ ದೊಡ್ಡ ಮಟ್ಟದಲ್ಲಿ ಯಾರು ಕೃಷಿ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಕೃಷಿಯಲ್ಲಿ ಕೂಡ ಆಧುನಿಕ ತಂತ್ರಜ್ಞಾನವನ್ನು ಕೊಡಬೇಕು ಅಂತ ಹೇಳಿ ಒಂದು ಇಸ್ರೇಲಿ ಕಂಪನಿ ಜೊತೆ ಒಂದು ಕೂಡ ಒಡಂಬಡಿಕೆಯನ್ನು ಮಾಡ್ಕೊಂಡಿದ್ದಾರೆ. ಅದ್ರ ಮುಖಾಂತರ ನಮ್ಮ ಎಲ್ಲ ಯಾರ್ಯಾರು ಕೃಷಿಯಲ್ಲಿದ್ದಾರೆ, ನಮ್ಮ ಉದ್ಯಮಿಗಳು ಮತ್ತು ಬೇರೆ ನಮ್ಮ ಕೃಷಿಕರು ಯಾರು ಕೃಷಿಯಲ್ಲಿದ್ದಾರೆ ಅವರು ಕೂಡ ಒಂದು ಆಧುನಿಕ ತಂತ್ರಜ್ಞಾನ ಕೊಡಬೇಕು ಮತ್ತು ಕೃಷಿ ಮತ್ತು ಇನ್ನಿತರ ಎಲ್ಲ ವಿಚಾರಗಳಲ್ಲೂ ಕೂಡ ಇನ್ನಷ್ಟು ಹೆಚ್ಚಿನ ಅವರಿಗೆ ಸೌಲಭ್ಯವನ್ನು ಕೊಡಬೇಕು ಮತ್ತು ತಂತ್ರಜ್ಞಾನದ ಅಳವಡಿಕೆ ಟೆಕ್ನಾಲಜಿ ಅಬ್ಸಾರ್ಪ್ಷನ್ ಮಾಡೋದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ಇಸ್ರೇಲ್ ಅವ್ರ ಜೊತೆ ಕೂಡ ಒಡಂಬಡಿಕೆಯನ್ನು ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮೆಲ್ಲ ಸೆಕ್ಟರ್ಸ್ ಏನಿದೆ ಅದು MSME ಸೆಕ್ಟರ್ ಇರ್ಬೋದು, ಅದೇ ರೀತಿ ನಮ್ಮ ಕನ್ಸ್ಟ್ರಕ್ಷನ್ ಸೆಕ್ಟರ್ ಇರ್ಬೋದು, ರಿಯಾಲಿಟಿ ಸೆಕ್ಟರ್ ಇರ್ಬೋದು ಮತ್ತು ಮೀಡಿಯಾ ಆ್ಯಂಡ್ ಎಂಟರ್ಟೈನ್ಮೆಂಟ್ ಇರ್ಬೋದು, ಫುಡ್ ಆ್ಯಂಡ್ ಹಾಸ್ಪಿಟಲ್, ಈ ರೀತಿ ನಮ್ಮ ಎಲ್ಲ ಸೆಕ್ಟರ್ಗೂ ಕೂಡ ಇನ್ನೂ ಹೆಚ್ಚೆಚ್ಚು ಕಾರ್ಯಗತಗೊಳಿಸಿದೆ. ಆ ಎಲ್ಲ ಸೆಕ್ಟರ್ಗಳು ಕಳೆದ 1 ವರ್ಷದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅದೆಲ್ಲ ಸಮಯ ಇಲ್ಲ, ಅದೆಲ್ಲ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಎಲ್ಲ ಸೆಕ್ಟರ್ಗಳು ಕೂಡ ಹಲವಾರು ಕಾರ್ಯಕ್ರಮಗಳನ್ನು ಕಳೆದ 1 ವರ್ಷದಲ್ಲಿ ಮಾಡಿದ್ದಾರೆ. ಸ್ವಾಮೀಜಿಯವರೇ ಒಂದು ದೊಡ್ಡ ವಿಚಾರ ನಿಮ್ಗೆ ಹೇಳಬೇಕು. ಕಳೆದ ವರ್ಷ ನಿಮ್ಮಿಂದಲೇ ನಾವು FC ಏಂಜಲ್ಸ್ ಅಂತೇಳಿ ಅನೌನ್ಸ್ ಮಾಡಿ ಬಹಳ ದೊಡ್ಡದಾದಂಥ ಒಂದು ಇನಿಷಿಯೇಟಿವ್ ಮಾಡಿದ್ವಿ. ಅದರ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ ನಮ್ಮಲ್ಲಿ ಯಾರು ಹೊಸದಾಗಿ ಒಂದು ಆವಿಷ್ಕಾರ ಮಾಡ್ತಾ ಇದ್ದಾರೆ, ಹೊಸ ಉದ್ಯಮವನ್ನು ಶುರು ಮಾಡ್ತಾ ಇದ್ದಾರೆ ಅವ್ರಿಗೆ ಒಂದು ಸೀಡ್ ಫಂಡ್ ಕೊಡಬೇಕು, ಅವ್ರಿಗೊಂದು ಏಂಜಲ್ ಫಂಡ್ ಕೊಡಬೇಕು ಅಂತೇಳಿ FC ಏಂಜಲ್ಸ್ ಅಂತೇಳಿ ಕಳೆದ ವರ್ಷ ಶುರು ಮಾಡಿದ್ವಿ. ಆ FC ಏಂಜಲ್ಸ್ ಏನಿದೆ ಅದರಲ್ಲಿ ಈ ವಾರ ಅದನ್ನು ಸಂಪೂರ್ಣವಾಗಿ ಅದನ್ನು ಕಾರ್ಯಗತಗೊಳಿಸಿ ಅದಕ್ಕೆ ನಮ್ಮ ಪ್ರಶಾಂತ್ ಪ್ರಕಾಶ್ ಅವರ ನೇತೃತ್ವದಲ್ಲಿ ಅದಕ್ಕೆ 7 ಜನ ಅಪ್ಲಿಕೇಶನ್ಸ್ ಹಾಕಿದ್ರು ನಮಗೆ ಸೀಡ್ ಫಂಡ್ ಬೇಕು ಅಂತೇಳಿ. ಆ 7 ಜನದಲ್ಲಿ 2 ಆಯ್ಕೆ ಮಾಡಿದ್ವಿ. ಆ 2 ಆಯ್ಕೆ ಮಾಡಿ ಅದನ್ನು ಸಮಾರಂಭದಲ್ಲಿ ಆ 2ರಿಂದ ಪ್ರೆಸೆಂಟೇಷನ್ ಕೂಡ ಕೊಡ್ತಾ ಇದ್ದೇವೆ. ಆ 2 ಹೆಸರನ್ನು ಆ ಸಮಾರಂಭದಲ್ಲಿ ಕೂಡ ಅನೌನ್ಸ್ ಮಾಡ್ತಾ ಇದ್ದೇವೆ. ಅವರಿಗೆ 50 ಲಕ್ಷದವರೆಗೆ ಸೀಡ್ ಫಂಡ್ ಕೊಡಬೇಕು ಅಂತೇಳಿ ಪ್ರಶಾಂತ್ ಪ್ರಕಾಶ್ ಅವರು ಏನು ಮನಸ್ಸು ಮಾಡಿದ್ದಾರೆ. ಅದನ್ನು ಕೂಡ ಈ ಒಂದು ಸಮಾರಂಭದಲ್ಲಿ ಅವ್ರನ್ನ ಕರೆಸಿ ಅವ್ರನ್ನ ಪ್ರೆಸೆಂಟೇಷನ್ಸ್ ಕೂಡ ಮಾಡಿಸಿ ಆ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಬಹಳ ಸಮುದಾಯಕ್ಕೆ ಅಗತ್ಯವಾದಂಥ ಕೆಲಸ, ಇದು ನಮ್ಮ ಪರವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಅವರೆಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ದೇಣಿಗೆಯನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಮಾಡಿಸ್ತಾ ಇದ್ದಾರೆ. ಇವೆಲ್ಲ ಬಹಳ ಸಂತೋಷದ ವಿಚಾರ ಅಂತ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಮಾತನ್ನು ಹೇಳ್ತಾ ಇದ್ದೆ. ನಾವು ಮಾಡುವ ಕೆಲಸಗಳು ಇನ್ನೂ ಬಹಳಷ್ಟಿದೆ. ನಾವೇನು ಮಾಡಬೇಕು ಅಂತ ಹೊರಟಿದ್ದೇವೆ ಅದು ಬಹಳ ದೊಡ್ಡದಾದಂಥ ಒಂದು ಕೆಲಸ. ಆ ದೊಡ್ಡದಾದ ಕೆಲಸವನ್ನು ಮಾಡಬೇಕಾದ್ರೆ ನಾವು ಸಣ್ಣ ಮನಸ್ಸಿನಿಂದ ಅಥವಾ ಸಣ್ಣವರಾಗಿ ಸಣ್ಣ ಆಲೋಚನೆ ಮಾಡಿ ಆ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಥವಾ ಯಾವುದೋ ಸ್ವಾರ್ಥದ ಆಲೋಚನೆಯಿಂದ ಅಥವಾ ಇದರಲ್ಲಿ ನಾವೇನೋ ಒಂದಷ್ಟು ಲಾಭ ಪಡಿತೀವಿ ಅನ್ನೋ ಉದ್ದೇಶದಿಂದ ಈ ದೊಡ್ಡ ಕೆಲಸವನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ಎಲ್ಲಿವರೆಗೆ ನಾವು ದೊಡ್ಡ ಮನುಷ್ಯರು ಆಗೋದಿಲ್ಲ ಅಲ್ಲಿವರೆಗೆ ನಮ್ಮಿಂದ ದೊಡ್ಡ ಕೆಲಸ ಸಾಧ್ಯ ಇಲ್ಲ. ಆದ್ರಿಂದ ನಮ್ಮೆಲ್ಲ ಉದ್ಯಮಗಳನ್ನು ದೊಡ್ಡ ಮನಸ್ಸು ಮಾಡಬೇಕು. ಅವರೆಲ್ಲ ಕೂಡ ದೊಡ್ಡ ಮನುಷ್ಯರಾಗಬೇಕು. ಅವಾಗ ಮಾತ್ರ ಒಂದು ದೊಡ್ಡ ಉದ್ಯಮವನ್ನು ಕೂಡ ಸ್ಥಾಪನೆ ಮಾಡೋಕ್ಕೆ ಸಾಧ್ಯ ಇದೆ, ದೊಡ್ಡ ಸಂಘಟನೆಯನ್ನು ಕೂಡ ಸ್ಥಾಪಿಸೋದಕ್ಕೆ ಸಾಧ್ಯವಿದೆ. ಅದೇ ರೀತಿಯಲ್ಲಿ ಒಂದು ದೊಡ್ಡ ಸಮುದಾಯ, ಬಹಳ ಗೌರವಾನ್ವಿತವಾದ ಒಂದು ಸಮುದಾಯವನ್ನು ಕಟ್ಟಬೇಕು ಕರ್ನಾಟಕದಲ್ಲಿ, ದೇಶದಲ್ಲಿ ಅನ್ನೋ ಒಂದು ಅವಕಾಶವನ್ನು ಬಳಸ್ಕೊಳ್ಳೋದಕ್ಕೆ ಹೊರಟಿದ್ದೇವೆ. ಅದಕ್ಕೆ ಪೂರಕವಾಗಿ ನಾವೊಂದು ಕೇವಲ ದೊಡ್ಡ ವ್ಯಕ್ತಿತ್ವದ ಮನಸ್ಸುಗಳನ್ನು ಮಾತ್ರ ನಾವು ಸೇರಿಸ್ಕೋಬೇಕು ನಮ್ಮ ಫಸ್ಟ್ ಸರ್ಕಲ್ಗೆ ಅನ್ನೋ ಒಂದು ನಿರ್ಧಾರವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ಹಿಂದೆ ಸಣ್ಣ ಪುಟ್ಟ ತಪ್ಪು ಮಾಡಿದ್ದೇವೆ. ತಪ್ಪು ಅಂತ ಹೇಳಿದ್ರೆ ನಾವೊಂದು ಬೆಳವಣಿಗೆಯ ಒಂದು ಉದ್ದೇಶದಲ್ಲಿ, ಒಂದು ಆವೇಶದಲ್ಲಿ, ಒಂದು ರೀತಿಯಲ್ಲಿ ನಮ್ಮ ಸಾಂಸ್ಥಿಕ ರಚನೆ ಬಗ್ಗೆ ನಾವು ಜಾಸ್ತಿ ಸಮಯ ಕೊಟ್ಟಿರಲಿಲ್ಲ. ಅದು ಒಂದು ರೀತಿ ತಪ್ಪಾಗಿತ್ತು. ಅದರಿಂದ ಕೆಲವೊಂದು ನ್ಯೂನತೆಗಳು ಕೂಡ ಆಗಿದೆ. ಆದರೆ ಈ ವರ್ಷ ಸ್ವಾಮೀಜಿ ಆ ಒಂದು ಸಾಂಸ್ಥಿಕ ರಚನೆ ಏನಿದೆ, ನಮ್ಮ ಫಸ್ಟ್ ಸರ್ಕಲ್ನ ಸಾಂಸ್ಥಿಕ ರಚನೆ ಏನಿದೆ, ಅದನ್ನು ನಮ್ಮ 108 ವರ್ಷಗಳ ಇತಿಹಾಸ ಇರುವಂಥ ನಮ್ಮ FKCCI ಮಾದರಿನಲ್ಲಿ ನಮ್ಮ ಬಾಲಕೃಷ್ಣ ಅವರು ಏನಿದ್ದಾರೆ ನಿಕಟಪೂರ್ವ ಅಧ್ಯಕ್ಷರು, ಆ ಒಂದು FKCCI ಮಾದರಿನಲ್ಲಿ ಈ ರೀತಿ ನಮ್ಮ ಫಸ್ಟ್ ಸರ್ಕಲ್ ಸಂಘಟನೆಯನ್ನು ಇನ್ನಷ್ಟು ಸಂಪೂರ್ಣವಾಗಿ ಗಟ್ಟಿಗೊಳಿಸಬೇಕು, ಅದಕ್ಕೊಂದು ಸಾಂಸ್ಥಿಕ ರಚನೆಯನ್ನು ಕೊಡಬೇಕು ಅನ್ನುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸ್ವಾಮೀಜಿಯವರೇ, ಈ ಒಂದು ಕಳೆದ 1 ವರ್ಷದ ಸಂದರ್ಭದಲ್ಲಿ ನಮ್ಮ ಫಸ್ಟ್ ಸರ್ಕಲ್ ಪರವಾಗಿ ಯಾರೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ,
ಬಹುಶಃ ಒಂದು 400-500 ಜನ ಇಡೀ ದಕ್ಷಿಣ ಕರ್ನಾಟಕದಲ್ಲಿ ಅದು ಆ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅವರೆಲ್ಲರ ಮೇಲೆ ವೈಯಕ್ತಿಕವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಹಲವಾರು ರೀತಿಯಲ್ಲಿ ಅವ್ರನ್ನ ಕುಗ್ಗಿಸ್ಬೇಕು ಅನ್ನೋ ರೀತಿಯ ಒಂದು ರೀತಿ ಅಟ್ಯಾಕ್ ನಡೀತಾರೆ. ಆದರೂ ಕೂಡ ಇಷ್ಟು ಜನ ಯಾವುದೇ ಒಂದು ಬೆದರಿಕೆಗೆ, ಯಾವುದೇ ಒಂದು ಹಿನ್ನಡೆಯ ಮಾತುಗಳಿಗೆ ಜಗ್ಗದೆ ಸಂಪೂರ್ಣವಾಗಿ ನಾವೆಲ್ಲ ಕೂಡ ಫಸ್ಟ್ ಸರ್ಕಲ್ ಸಂಘಟನೆ ಜೊತೆ ಇರ್ತೇವೆ, ಈ ಸಂಘಟನೆನ ಬೆಳೆಸ್ತೇವೆ ಅನ್ನುವ ಒಂದು ದೃಢವಾದ ಒಂದು ಅಚಲವಾದ ನಿರ್ಧಾರವನ್ನು ಮಾಡಿದ್ದಾರೆ. ಆ ನಿರ್ಧಾರದಿಂದ ಈ ಮಟ್ಟದಲ್ಲಿ ಒಂದು ಫಸ್ಟ್ ಸರ್ಕಲ್ ಸಂಘಟನೆಯನ್ನು ಕಟ್ಟೋದಕ್ಕೆ ಸಾಧ್ಯ ಆಗಿದೆ. ಮುಂದಿನ ಒಂದು ವರ್ಷದಲ್ಲಿ ಸಾಂಸ್ಥಿಕ ರಚನೆ ಜೊತೆಗೆ ಇಡೀ ದಕ್ಷಿಣ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಬಹುತೇಕ ಎಲ್ಲ ತಾಲೂಕುಗಳಲ್ಲಿ ಈ ಒಂದು FC ಸಂಘಟನೆ ಏನಿದೆ, FC ಶಾಖೆ ಏನಿದೆ, ಆ ಶಾಖೆಯನ್ನು ತೆರಿತಾ ಇದ್ದೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸನ್ಮಾನ್ಯ ಜಯರಾಮ್ ರಾಯ್ಕರ್ ಅವರೇ, ಇದರ ಅಧ್ಯಕ್ಷರಾಗಿರುವಂಥ ಮುನಿರಾಜ್ ಅವರೇ, ಬಾಲಕೃಷ್ಣ ಅವರೇ, VC ಆದಂಥ ಸುರೇಶ್ ಅವರೇ, ಡಾಕ್ಟರ್ ನಾಗೇಶ್ ಅವರೇ, ಹೇಮಲತಾ ಗೋಪಾಲಯ್ಯನವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯರೇ, ಬೇರೆ ಬೇರೆ ಕ್ಷೇತ್ರಗಳಿಂದ ಒಕ್ಕಲಿಗ ಸಮುದಾಯದಲ್ಲಿ ಗುರುತಿಸಿಕೊಂಡಿರುವಂಥ ಎಲ್ಲ ಹಿರಿಯರು ಕೂಡ ವೇದಿಕೆಯಲ್ಲಿದ್ದಾರೆ. ಎಲ್ಲರ ಹೆಸರನ್ನು ನಾನು ಪ್ರಸ್ತಾಪ ಮಾಡೋಕ್ಕೆ ಹೋಗೋದಿಲ್ಲ. ಈ ಸಂಜೆ ವೆಂಕಟೇಶ್ ಅವರು ಬಂದಿದ್ದಾರೆ. ಹಾಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರುವಂಥ ಎಲ್ಲ ಹಿರಿಯರು ಇಲ್ಲಿ ಕೂತಿದ್ದಾರೆ. ಉದ್ಯಮಿ ಬಂಧುಗಳೇ, ನನ್ನೆಲ್ಲ ತಾಯಂದರೆ, ಮಾಧ್ಯಮದ ಸ್ನೇಹಿತರೆ, ಒಕ್ಕಲಿಗ ಸಮಾಜ ಒಂದು ಶಕ್ತಿಯುತ ಸಮಾಜ. ಬೆಂಗಳೂರಲ್ಲಿ ಯಶವಂತಪುರದಲ್ಲಿ ಶಾಸಕಿಯಾದಂಥ ಸಂದರ್ಭದಲ್ಲಿ ಮತ್ತು ಈಗ MP ಆಗಿ ಎಲ್ಲಿ ಒಕ್ಕಲಿಗರ ಮೆಜಾರಿಟಿ ಇದೆ ಆ ಭಾಗದಲ್ಲಿ ಓಡಾಡುವಂಥ ಸಂದರ್ಭದಲ್ಲಿ ಸ್ವಾಮೀಜಿ ನಾನು ಒಂದನ್ನು ಗುರುತಿಸಿರುವಂಥದ್ದಂದರೆ, ಒಂದು ಕಾಲದಲ್ಲಿ ಒಕ್ಕಲಿಗರು ಈ ಭಾಗದಲ್ಲಿ ಲ್ಯಾಂಡ್ ಲಾರ್ಡ್ಸ್, ಬಹಳ ದೊಡ್ಡ ಪ್ರಮಾಣದ ಜಮೀನು ನಮ್ಮ ಕೈಯಲ್ಲಿತ್ತು. ಆದರೆ ನಿಧಾನಕ್ಕೆ ಅದನ್ನು ಕರಗಿಸ್ಕೊಂಡಿದ್ದೀವಿ. ಯಾವುದೇ ಊರಿಗೆ ಹೋದಾಗ ಜೋಡಿದಾರರು ಸಿಗ್ತಾರೆ. ಬಹಳ ವರ್ಷಗಳಿಂದ ಇಲ್ಲೇ ವಾಸ ಇದ್ದಂಥ ಸ್ಥಳೀಯರು ಸಿಗ್ತಾರೆ. ಇವತ್ತು ಅವರೆಲ್ಲರ ಜಮೀನು ಬೇರೆ ಬೇರೆಯವರ ಪಾಲಾಗಿದೆ. ಬೇರೆ ಬೇರೆ ಕಾರಣಕ್ಕೆ ನಾವು ಮಾರ್ಕೊಂಡಿದ್ದೀವಿ. ಬಹಳ ಕಡಿಮೆ ಪ್ರಮಾಣದ ಜಮೀನನ್ನು ನಾವು ಇಟ್ಕೊಂಡಿದ್ದೀವಿ. ಈಗಿರುವಂಥ ಹುಡುಗರಿಗೆ ನಾನು ಯಾವಾಗಲೂ ಹೇಳ್ತೀನಿ, ನಿಮ್ಮ ಕೈಯಲ್ಲಿರುವಂಥದ್ದನ್ನು ದಯಮಾಡಿ ಕಳ್ಕೊಬೇಡಿ ಅಂತ. ಈ ಜಮೀನು ಎಲ್ಲವೂ ಕೂಡ ನಮ್ಮ ಹಿರಿಯರು ಮಾಡಿರುವಂಥದ್ದು. ಮಕ್ಕಳಿಗೆ ಅದನ್ನು ಬೆಳೆಸುವ ಅಧಿಕಾರ ಇದೆಯೇ ಹೊರತು ಕಳ್ಕೊಳ್ಳುವ ಅಧಿಕಾರ ಇಲ್ಲ. ಅದಕ್ಕಾಗಿ ಮೊದಲು ನಮ್ಮ ಸಮಾಜದ ಬಂಧುಗಳು ನಮ್ಮ ಕೈಯಲ್ಲಿ ಇಲ್ಲಿ ಸುತ್ತಮುತ್ತಿನ ಊರುಗಳಲ್ಲಿ, ಸ್ಪೆಷಲಿ ಗ್ರಾಮೀಣ ಪ್ರದೇಶದಲ್ಲಿ, ಅದು ಬ್ಯಾಟರಾಯನಪುರದ ಕ್ಷೇತ್ರ ಇರ್ಬೋದು, ಯಶವಂತಪುರ ಇರ್ಬೋದು, KR ಪುರಂ ಇರ್ಬೋದು, ಮಹದೇವಪುರದ ಕೆಲವು ಭಾಗ ಇರ್ಬೋದು, ಹಾಗೆಯೇ ಈಗೇನೋ GBAಗೆ ಸೇರ್ಪಡೆ ಆಗಿದೆ ಅಂತ ಎಲ್ಲ ಭಾಗದಲ್ಲಿರುವಂಥ ನಮ್ಮ ಬಂಧುಗಳು ನಮ್ಮ ಜಮೀನನ್ನು ಉಳಿಸ್ಕೊಳ್ಳುವಂಥ ಖಾತ್ರಿಯನ್ನು ಮೊದಲು ಮಾಡ್ಕೋಬೇಕು ಅನ್ನುವಂಥ ಪ್ರಾರ್ಥನೆಯನ್ನು ನಮ್ಮ ಸಮಾಜದ ಎಲ್ಲ ಬಂಧುಗಳಿಗೆ ನಾನು ಮಾಡ್ತಾ ಇದ್ದೀನಿ. ಇವತ್ತು ಉದ್ಯಮಿಗಳು, ಇಲ್ಲಿ ಯಾರು ಉದ್ಯಮಿಗಳಿದ್ದಾರೆ, ನಮ್ಮ ದೇಶದಲ್ಲಿ ಬೆಳೀತಿರುವಂಥ ಕ್ಷೇತ್ರ ಯಾವುದು ಅಂತಂದರೆ ಅದು MSME. ಇವತ್ತಿಗೆ ಕೂಡ ದೇಶದಲ್ಲಿ ಅತ್ಯಂತ ಹೆಚ್ಚು ಜನಕ್ಕೆ ಉದ್ಯೋಗ ಕೊಡುವ ಕ್ಷೇತ್ರ ಅದು ಕೃಷಿನೇ. ಸುಮಾರು ಕೇಂದ್ರ ಸರ್ಕಾರದ ವರದಿಯ ಪ್ರಕಾರ 55% ಹೆಚ್ಚು ಉದ್ಯೋಗಸ್ಥರು, ಅಂದರೆ ಉದ್ಯೋಗ ಕೊಡುವಂಥ ಕ್ಷೇತ್ರ ಅದು ಕೃಷಿ. ಅದರ ನಂತರದ ಕ್ಷೇತ್ರ ಯಾವುದು ಅಂತಂದರೆ ಅದು MSME. ಈ ದೇಶದಲ್ಲಿ ಸುಮಾರು 33 ಕೋಟಿ ಜನಕ್ಕೆ MSMEಗಳು ಉದ್ಯೋಗ ಕೊಡ್ತಿದ್ದಾರೆ. ನಿಮ್ಮೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾರು ಉದ್ಯಮಿಗಳಾಗಿದ್ದೀರಿ, ನೀವು ಒಬ್ಬರೇ ಆಗಿಲ್ಲ, ನಿಮ್ಮ ಜೊತೆ 4-5 ಜನ ಕೆಲಸ ಮಾಡ್ತಾರೆ, 8-10 ಜನ ಕೆಲಸ ಮಾಡ್ತಾರೆ, ಕೆಲವು ದೊಡ್ಡದರಲ್ಲಿ ಇನ್ನೂ ಜಾಸ್ತಿ ಜನ ಕೆಲಸ ಮಾಡ್ತಾರೆ.
ಅವರೇ ಕೊಟ್ಟಿರುವಂಥ ವರದಿ ಪ್ರಕಾರ, ಅಂದರೆ ಇವತ್ತು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕಳೆದ 2-3 ವರ್ಷಗಳಲ್ಲಿ ನಾವು ಉದ್ಯಮ ಪೋರ್ಟಲನ್ನು ಶುರು ಮಾಡಿದ್ದೀವಿ. ಇಲ್ಲಿ ಎಷ್ಟು ಜನ ಹೊಸದಾಗಿ ಅಥವಾ ಹಳೆ ಉದ್ಯಮಿಗಳಿದ್ದಾರೆ, ನೀವು ಉದ್ಯಮ ಪೋರ್ಟಲ್ಗೆ ಬಂದಿರ್ಬೋದು, ಜೋಡಿಸ್ಕೊಂಡಿಲ್ಲ ಅಂದರೆ ದಯಮಾಡಿ ಆ ಉದ್ಯಮ ಪೋರ್ಟಲಲ್ಲಿ ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕು. ಅದು ನಮ್ಮ ಇಲಾಖೆಯ MSMEಯ ಕೆಳಗೆ ಉದ್ಯಮ ಪೋರ್ಟಲ್ ಇದೆ. ಇಲ್ಲಿ ತನಕ ಸುಮಾರು 7,40,00,000 ಜನ ಉದ್ಯಮ ಪೋರ್ಟಲಿಗೆ ರಿಜಿಸ್ಟ್ರೇಷನನ್ನು ಮಾಡ್ಕೊಂಡಿದ್ದಾರೆ. 7.4 crores. ಇದರಲ್ಲಿ ಲಘು ಉದ್ಯಮಿದಾರರು ಜಾಸ್ತಿ. ಜಯರಾಮ್ ಅವರು ಮಾತಾಡುವಾಗ ಹೇಳ್ತಾ ಇದ್ರು, ಗುಡಿ ಕೈಗಾರಿಕೆಗಳು, ಸಣ್ಣ ಕೈಗಾರಿಕೆಗಳು ಇವರು ಜಾಸ್ತಿ ಇರುವಂಥದ್ದು. ಅಂದರೆ ಸುಮಾರು 70%ಕ್ಕಿಂತಲೂ ಹೆಚ್ಚು ಭಾಗ ಅದು ಸಣ್ಣ ಉದ್ದಿಮೆದಾರರು. ಗ್ರಾಮೀಣ ಪ್ರದೇಶದಲ್ಲಿ ಸಣ್ಣ ಉದ್ದಿಮೆದಾರರು ಯಾರಿದ್ದಾರೆ ಅವರು ಇದರಲ್ಲಿ ಇದ್ದಾರೆ. ದೇಶಕ್ಕೆ ಬಹಳ ದೊಡ್ಡ ಕೊಡುಗೆ MSMEಗಳಿಂದ ಇವತ್ತು ಆಗ್ತಾ ಇದೆ. GDPಗೆ ಸುಮಾರು 30% ನಿಮ್ಮ ಕೊಡುಗೆ ಇದೆ. ಕೃಷಿ ನಮ್ಮದು ಬಹಳ ದೊಡ್ಡ ಉದ್ಯಮ ಆದರೂ ಕೂಡ GDPಗೆ ನಮ್ಮ ಕೊಡುಗೆ ಇರೋದು ಕೇವಲ 18%, 19%. ಯಾವತ್ತೋ ಒಂದು ಕಾಲದಲ್ಲಿ ಅದು 20%ವನ್ನು ದಾಟಿತ್ತು. ಆದರೆ MSMEಗೆ ಇವತ್ತು MSMEಯಿಂದ ನಾವು ದೇಶದ GDPಗೆ ಸುಮಾರು 30% ಕೊಡುಗೆಯನ್ನು ಕೊಡ್ತಾ ಇದ್ದೀವಿ. ಟೋಟಲ್ ದೇಶದ ಎಕ್ಸ್ಪೋರ್ಟಲ್ಲಿ ಸುಮಾರು 40% MSMEಗಳಿಂದ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಹೊರದೇಶಗಳಿಗೆ ನಾವೇನು ಎಕ್ಸ್ಪೋರ್ಟ್ ಮಾಡ್ತೀವಿ ಅದು ಫುಡ್ ಪ್ರೊಸೆಸಿಂಗಿಂದ ಹಿಡಿದು ಚಂದ್ರಯಾನ ತನಕ ನಮ್ಮ ಉದ್ದಿಮೆದಾರರು ಇದ್ದಾರೆ. ಇವತ್ತು ಚಂದ್ರಯಾನಕ್ಕೆ ಕೂಡ ಸ್ಮಾಲ್ ಮೆಕ್ಯಾನಿಕಲ್ ಪಾರ್ಟಿಕಲ್ಸ್ ಅದು MSMEಗಳಿಂದ ಹೋಗಿದೆ. ಏರೋಸ್ಪೇಸಿಗೆ ಹೋಗ್ತಿದೆ, ರೋಬೋಟಿಕ್ಸ್ಗೆ ಹೋಗ್ತಿದೆ, ಕಂಪ್ಯೂಟರ್ಗೆ ಹೋಗ್ತಾ ಇದೆ, ಡಿಜಿಟಲ್ ಟೆಕ್ನಾಲಜಿಗೆ ಹೋಗ್ತಾ ಇದೆ. ಈ ರೀತಿ ಬಹಳ ದೊಡ್ಡ ಪ್ರಮಾಣದ ಒಂದು ಎಕ್ಸ್ಪೋರ್ಟ್ MSMEಗಳಿಂದ ಇವತ್ತು ಆಗ್ತಾ ಇದೆ. ಅದಕ್ಕಾಗಿ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು MSMEಗಳನ್ನು ಬೆಳೆಸುವಂಥ ದೃಷ್ಟಿಯಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಯೋಚನೆಯನ್ನು ಮಾಡ್ತಾ ಇದ್ದಾವೆ. ಯಾಕೆಂದರೆ ಪ್ರಧಾನಿಯವರ ಸಂಕಲ್ಪ ಇರುವಂಥದ್ದು, ಭವಿಷ್ಯದ ಉದ್ಯಮ ಇರುವಂಥದ್ದು MSMEಗಳ ಕೈಯಲ್ಲಿ. ಮತ್ತು ನಾವು ಎಕ್ಸ್ಪೋರ್ಟ್ ಮಾಡೋಕ್ಕೆ ಸಾಧ್ಯ ಆಗೋದಾದರೆ ಅದು ಯಾವಾಗ ದೊಡ್ಡ ಇಂಡಸ್ಟ್ರಿ ನಾವೆಲ್ಲ ನೋಡಿದ್ದೀವಿ. ಸ್ವಾತಂತ್ರ್ಯ ನಂತರ ನಮ್ಮ ದೇಶ ಬಹಳ ದೊಡ್ಡ ಇಂಡಸ್ಟ್ರಿಗಳಿಗೆ ನಾವು ಆದ್ಯತೆ ಕೊಟ್ವಿ. ನಮ್ಮದೇ ರಾಜ್ಯದಲ್ಲಿದ್ದಂಥ ಹಲವಾರು ಇಂಡಸ್ಟ್ರಿಗಳು ಇವತ್ತು ಮುಚ್ಚೋಗಿದ್ದಾವೆ. ಅದು HMT ಇರ್ಬೋದು, NGF ಇರ್ಬೋದು. ಭಾಳ ದೊಡ್ಡ ಪ್ರಮಾಣದ ಹಣವನ್ನು ದೇಶದಲ್ಲಿ ನಾವು ಅದಕ್ಕೆ ತೊಡಗಿಸಿದ್ವಿ. ಅದೇ ಬಿಳಿ ಆನೆಗಳಾದವು. ಭಾಳ ದೊಡ್ಡ ಪ್ರಮಾಣದ ಹಣ ಕೊಟ್ಟರು ಕೂಡ ಕೊನೆಯಲ್ಲಿ ಅದು ಲಾಸಿಗೆ ಬಂತು, ಮುಚ್ಚೋದು. ಆದರೆ ದೇಶದ ಕೈ ಹಿಡಿದಿರುವಂಥದ್ದು ಕೃಷಿ ಮತ್ತು MSMEಗಳು ಮಾತ್ರ. ಅದಕ್ಕಾಗಿ ಇವತ್ತು ಎಕ್ಸ್ಪೋರ್ಟಲ್ಲಿ ಇಷ್ಟೊಂದು ದೊಡ್ಡ ಪಾತ್ರ MSMEಗಳು ಈ ದೇಶದಲ್ಲಿ ಇದೆ. ಕೇಂದ್ರ ಸರ್ಕಾರ ಇವತ್ತು ಮತ್ತು ರಾಜ್ಯ ಸರ್ಕಾರಗಳು MSMEಗೆ ಆದ್ಯತೆ ಕೊಡೋದಕ್ಕೆ ಹಲವಾರು ಯೋಜನೆಯನ್ನು ಮಾಡಿದೆ. ಅದಕ್ಕೆ ಹಲವಾರು ಯೋಜನೆಗಳು ಇಲ್ಲಿರುವಂಥ ಉದ್ಯಮಿಗಳಿಗೆ ಕೂಡ ಗೊತ್ತಿರ್ಬೋದು. PMEGP ಅನ್ನುವಂಥ ಯೋಜನೆ ಇದೆ. ಪ್ರಧಾನಮಂತ್ರಿ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮು, ಇದು ಕೇವಲ MSMEಗೆ ಮಾತ್ರ ಇದೆ. ಯಾಕಂದರೆ MSMEಯಲ್ಲಿ ಉದ್ಯೋಗವನ್ನು ಜಾಸ್ತಿ ಮಾಡಬೇಕು ಅನ್ನುವಂಥದ್ದನ್ನು ನಾವು ಆದ್ಯತೆ ಕೊಟ್ಟು ಸುಮಾರು 10.25 ಲಕ್ಷ ಈ ರೀತಿಯ ಸ್ಮಾಲ್ ಇಂಡಸ್ಟ್ರಿಗಳಿಗೆ ನಾವು ಸಹಾಯವನ್ನು ಮಾಡಿದ್ದೀವಿ. ಅಂದರೆ ಸಬ್ಸಿಡಿಯನ್ನು ಕೊಟ್ಟಿದ್ದೀವಿ. ಎಷ್ಟು ಸಬ್ಸಿಡಿ ಇದೆ ಅಂದರೆ ಜನರಲ್ ಪಬ್ಲಿಕ್ಕಿಗೆ 25%, ಮಹಿಳೆಯರಿಗೆ 35% ಸಬ್ಸಿಡಿ ಇದೆ. ನೀವು 1 ಕೋಟಿಯ ಉದ್ಯಮವನ್ನು ಶುರು ಮಾಡಿದರೆ 35 ಲಕ್ಷ ನಿಮಗೆ ಸಬ್ಸಿಡಿಯಾಗಿ ಸಿಗುತ್ತೆ. ಮತ್ತು ನಾವು ಬ್ಯಾಂಕಿಂದ ಕೂಡ ಗ್ಯಾರಂಟಿಗಳನ್ನು ಕೊಡಿಸ್ತೀವಿ. ಮಹಿಳೆಯರ ಕೈಗೆ ದುಡ್ಡು ಹೋಗಬೇಕು. ಮಹಿಳೆಯರ ಕೈಗೆ ದುಡ್ಡು ಬಂದಿರುವಂಥದ್ದು ಒಳ್ಳೆಯ ಕೆಲಸಕ್ಕೆ ಉಪಯೋಗ ಆಗುತ್ತೆ ಅನ್ನುವಂಥದ್ದು ಬಹಳ ಸ್ಪಷ್ಟ ಇದೆ, ದೇಶದಲ್ಲಿ ವರದಿ ಇದೆ. ಈ ಕಾರಣಕ್ಕಾಗಿ ನಾವು ಮಹಿಳೆಯರನ್ನು ಹೆಚ್ಚು ಬೆಳೆಸುವಂಥದ್ದು, ಮಹಿಳೆಯರ ಉದ್ದಿಮೆದಾರರನ್ನು ಹೆಚ್ಚು ಆಸ್ಪದ ಕೊಡುವಂಥದ್ದನ್ನು ಇವತ್ತು ಮಾಡಬೇಕಾಗಿದೆ. ಮತ್ತು ಸಬ್ಸಿಡಿಗಳಿರ್ಬೋದು. ಈ ರೀತಿ ನೀವು ನಿಮ್ಮಲ್ಲಿ ಯಾವುದೋ ಒಳ್ಳೆ ಉತ್ಪಾದನೆ ಮಾಡಿದರೆ ನಮ್ಮ ಎಕ್ಸ್ಪೋರ್ಟ್ ನಡೆಯುತ್ತೆ. ಇಲ್ಲೇ ಅರಮನೆ ಮೈದಾನದಲ್ಲೇ 2-3 ಸರಿ ನಡೆಯುತ್ತೆ. ಇಲ್ಲಿ ಜಯರಾಮ್ ಅವರು ಇದ್ದಾರೆ, ಬಾಲಕೃಷ್ಣ ಅವರು ಇದ್ದಾರೆ. ನಾವು ಅವರಿಗೆ ಸುಮಾರು ಈ ಬಾರಿ 200 ಸ್ಟಾಲ್ಗಳಿಗೆ ನಾವು ಫ್ರೀಯಾಗಿ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಇಲ್ಲೇ ಇದ್ದಾರೆ ಬಾಲಕೃಷ್ಣ ಅವರು. ಸರ್ಕಾರದ ವತಿಯಿಂದ ನಾವು ಅವಕಾಶ ಮಾಡಿಕೊಟ್ವಿ. ಆ 200ರಲ್ಲಿ ನಮ್ಮ ಉದ್ದಿಮೆದಾರರು ಬರ್ತಾರಾ?
ಒಕ್ಕಲಿಗ ಸಮಾಜ, ನಾವು ಜಾತಿಯ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಆದರೆ ಯಾರು ಒಳ್ಳೆ ಉದ್ದಿಮೆದಾರರು ಇದ್ದಾರೆ ಅಂತಂದ್ರೆ ಅದರಲ್ಲಿ ಭಾಗವಹಿಸಕ್ಕೆ ಅವಕಾಶ ಇರುತ್ತೆ. ಯಾಕಂದ್ರೆ ನಿಮಗೆ ಸ್ಟಾಲ್ ಫ್ರೀ ಆಗುತ್ತೆ, ಬರೋದು ಹೋಗೋದು ಫ್ರೀ ಆಗುತ್ತೆ, ಮಹಿಳೆಯರಿಗೆ ನಾವು ಫ್ರೀಯಾಗಿ ಮಾಡಿಕೊಡ್ತಾ ಇದ್ದೀವಿ, ಕೇಂದ್ರ ಸರ್ಕಾರ ಆದ್ಯತೆ ಕೊಡುತ್ತೆ. ಅದಕ್ಕಾಗಿ ಬೆಂಗಳೂರಲ್ಲಿ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಕಡೆ ನಾವು 60, 70, 80 ಈ ಥರಕ್ಕೆ ನಾವು ಈ ರೀತಿಯ ಫೆಸಿಲಿಟೇಷನ್ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ MSME ಇಂದ ಮಾಡ್ತೀವಿ. ಆದರೆ ಬೆಂಗಳೂರಲ್ಲಿ ಆಗಿದೆ ಅನ್ನುವಂಥ ಕಾರಣಕ್ಕಾಗಿ ನಾವು ಸುಮಾರು 200 ಸ್ಟಾಲ್ಗಳಿಗೆ ನಾವೇ ಆದ್ಯತೆ ಕೊಟ್ಟು ಮಾಡಿಸಿದ್ವಿ. ಈ ದೃಷ್ಟಿಯಿಂದ ಇವತ್ತು ನಮ್ಮ ಸಮಾಜ ಯೋಚನೆ ಮಾಡಬೇಕು. ಈ ರೀತಿ ಪ್ರತಿಯೊಂದು ಸಮಾಜದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಮಕ್ಕಳಿದ್ದಾರೆ, ಜಮೀನಿನ ಕೊರತೆ ಇದೆ, ಬೇರೆ ಯಾವುದು ಕೃಷಿ ಮಾಡೋಕ್ಕಾಗಲ್ಲ, ಅದೇ ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ಕಷ್ಟಪಟ್ಟು ಓದಿದ್ದಾರೆ, ತಂದೆ ತಾಯಿ ಕಷ್ಟಪಟ್ಟು ಓದಿಸಿದ್ದಾರೆ ಅಂತಂದರೆ ಖಂಡಿತ ಅಂಥವರ ಕೈ ಹಿಡಿಯುವಂಥದ್ದು, ಅಂಥವರಿಗೆ ಈ ರೀತಿಯ ಗೈಡೆನ್ಸ್ ಕೊಡುವಂಥದ್ದು ತುಂಬ ಅಗತ್ಯ ಇದೆ ಅಂತ ಅನಿಸುತ್ತೆ. ಇದಕ್ಕೆ ಭಾರತ ಸರ್ಕಾರ ಯಾವತ್ತೂ ಕೂಡ ನಿಮ್ಮ ಜೊತೆಗಿರುತ್ತೆ. ಬೇರೆ ಬೇರೆ ಯೋಜನೆಗಳಲ್ಲಿ ನೀವು ತೊಡಗಿಸ್ಕೊಳ್ಳುವಂಥದ್ದನ್ನು ಖಂಡಿತ ಮಾಡಬೇಕು. ನನಗೆ ಬಹಳ ಖುಷಿಯಾಗಿದೆ ಇವತ್ತು ಕಳೆದ 4 ವರ್ಷದಿಂದ ಈ ರೀತಿ ಒಂದು ಯೋಚನೆಯನ್ನು ಒಕ್ಕಲಿಗ ಸಮಾಜದ ಹಿರಿಯರು ಎಲ್ಲರೂ ಸೇರಿ ರಾಯಕರು ಮತ್ತು ಮುನಿರಾಜು ಎಲ್ಲರ ನೇತೃತ್ವದಲ್ಲಿ ಮತ್ತು ಹಲವಾರು ಜನ ಇದ್ದಾರೆ, ಹೆಸರು ಹೇಳೋಕ್ಕೆ ನಾನು ಹೋಗೋದಿಲ್ಲ. ಅದಕ್ಕೆ ಫಸ್ಟ್ ಸರ್ಕಲ್ ಉದ್ಯಮಿ ಒಕ್ಕಲಿಗ ಅಂತ ಹೇಳಿ ಅಂದ್ಕೊಂಡು ನೀವು ಮಾಡಿದ್ದೀರಿ. ನಮ್ಮ ಮಕ್ಕಳನ್ನು, ಮುಂದಿನ ಪೀಳಿಗೆಯನ್ನು ಬೆಳೆಸಬೇಕು ಮತ್ತು ಅವರಿಗೆ ಆರ್ಥಿಕವಾಗಿ ಸದೃಢ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಯೋಚನೆ ಆಗಿದೆ. ಇದಕ್ಕೆ ಖಂಡಿತ ನಮ್ಮೆಲ್ಲರ ಸಹಕಾರ ಇದೆ ಅನ್ನುವ ಸ್ವಾಮೀಜಿಗಳ ಆಶೀರ್ವಾದ ಇದ್ದೇ ಇದೆ. ಪ್ರತಿ ಸರ್ತಿ ಅವರು 2 ಬಾರಿ ಈ ಕಾರ್ಯಕ್ರಮಕ್ಕೆ ಬರ್ತಾರೆ. ನಾಳೆ ಸತ್ಸಂಗ ಇದೆ, ನಾಳೆನೂ ಅವರು ಬರೋರಿದ್ದಾರೆ. ಆದರೆ ನಾನು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. ಅದಕ್ಕಾಗಿ ನಿಮ್ಮೆಲ್ಲರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ನಿಮ್ಮೆಲ್ಲರ ಜೊತೆ ಸೇರುವಂಥ, ನಿಮ್ಮೆಲ್ಲರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಒಂದು ಸದಾವಕಾಶವನ್ನು ಸ್ವಾಮೀಜಿಯವರ ನೇತೃತ್ವದಲ್ಲಿ ನನಗೂ ಮಾಡಿಕೊಟ್ಟಿದ್ದೀರಿ. ಅದಕ್ಕಾಗಿ ಯಾವತ್ತು ಬೇಕಾದರೂ ಇಂಥ ಗೈಡೆನ್ಸು ಬೇರೆ ಬೇರೆ ವಿಚಾರಗಳಿಗೆ ಯಾವುದೇ ಆಫೀಸಿಗೆ ಏನಾದರೂ ಮಾಡಬೇಕು ಅಂತಂದರೆ ನಮ್ಮ ಆಫೀಸನ್ನು ಕೂಡ ನಮ್ಮ ಒಕ್ಕಲಿಗ ಸಮಾಜದ ಉದ್ದಿಮೆದಾರರು ಕಾಂಟ್ಯಾಕ್ಟ್ ಮಾಡ್ಬೋದು ಅನ್ನುವಂಥದ್ದನ್ನು ಹೇಳಿ, ಸ್ಪೆಷಲಿ ನಮ್ಮ ಮಹಿಳೆಯರು ಬರಬೇಕು ಅನ್ನುವಂಥದ್ದನ್ನು ಹೇಳಿ ನಿಮ್ಮೆಲ್ಲರಿಗೆ ಕೂಡ ಶುಭವನ್ನು ಹಾರೈಸಿ ಈ ಫಸ್ಟ್ ಸರ್ಕಲ್ ಒಕ್ಕಲಿಗ ಉದ್ದಿಮೆದಾರರು ಇನ್ನಷ್ಟು ಬೆಳಿಬೇಕು, ಇನ್ನಷ್ಟು ವಿಸ್ತಾರ ಆಗಬೇಕು. ಮತ್ತು ನಮ್ಮ ಊರಲ್ಲಿ ಏನೋ ಅವೈಲೇಬಿಲಿಟಿ ಇದೆ. ಇವತ್ತು ಕೋಲಾರಕ್ಕೆ ಹೋದರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ನಾವು ಮ್ಯಾಂಗೋ ಬೆಳಿತೀವಿ. ನಾನು ಯಾವುದೋ ಮೊನ್ನೆ ಗುಜರಾತಲ್ಲಿ ಪ್ರವಾಸ ಮಾಡ್ತಾ ಇದ್ದೆ. ಹಾಗೆಯೇ MSMEಯ ಒಂದು ಮ್ಯಾಂಗೋ ಪಲ್ಪಿಂಗ್ ಯೂನಿಟ್ಗೆ ನುಗ್ಗಿದೆ. ಆ ಹುಡುಗ ಅಮೇರಿಕಾದಲ್ಲಿ ಜಾಬಿಗೆ ಕಲ್ಕೊಂಡು ಬಂದಿದ್ದ 1 ವರ್ಷದ ಹಿಂದೆ. ಅವರಿಗೆ ಅನ್ನಿಸ್ತು ನನ್ನ ಸುತ್ತಮುತ್ತ ಅದು ಕೇಸರಿ ಮಾವು ಅಂತ ಬೆಳೀತಾರೆ ಅಲ್ಲಿ ಗುಜರಾತಲ್ಲಿ, ಅದು ಸಿಗುತ್ತೆ ಅಂತೇಳಿ. ಅದನ್ನೇ ಇಟ್ಕೊಂಡು ಅವನು ಮ್ಯಾಂಗೋ ಪಲ್ಪ್ ಮಾಡಿದ. ಇಂಡಿಯಾದಲ್ಲಿ ಅವನು ಸೇಲೆ ಮಾಡಲ್ಲ, ಎಲ್ಲವನ್ನ ಎಕ್ಸ್ಪೋರ್ಟ್ ಮಾಡ್ತಾನೆ ಟಿನ್ಗಳನ್ನು ಮಾಡಿ. ಇವತ್ತು ಕೇವಲ 2 ವರ್ಷದಲ್ಲಿ ಅವನು 40 ಕೋಟಿ ಲಾಭವನ್ನು ಪಡೆದಿದ್ದಾನೆ. ಅಂದರೆ ಇದು ಸಾಧ್ಯ. ನಮ್ಮ ಕೋಲಾರದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮ್ಯಾಂಗೋ ಸಿಗುತ್ತೆ. ಟೊಮೆಟೊ ಬೆಳೆದ್ರೆ ತೊಗೊಂಡೋಗಿ ನಾವು ರಸ್ತೆಗೆ ಹಾಕ್ತೀವಿ. ಆದರೆ ಇದನ್ನು ವ್ಯಾಲ್ಯೂ ಅಡಿಷನ್ ಮಾಡೋದಕ್ಕೆ ನಾವು ವಿಶೇಷವಾಗಿ ಯೋಚನೆ ಮಾಡುವಂಥದ್ದು. ಸ್ಪೆಷಲಿ ನಾವು ಒಕ್ಕಲಿಗರ ಮಕ್ಕಳು, ರೈತರ ಮಕ್ಕಳು, ನಮ್ಮ ಸುತ್ತಮುತ್ತನೇ ಹಲವಾರು ನಮಗೆ ಇಂಥ ಉದ್ದಿಮೆಯನ್ನು ಮಾಡೋದಕ್ಕೆ ಅವಕಾಶ ಇದೆ. ಇದನ್ನು ಉಪಯೋಗ ಮಾಡ್ಕೋಬೇಕು ಅನ್ನುವಂಥದ್ದನ್ನು ಕೇಳಿಕೊಂಡು ನಿಮ್ಮೆಲ್ಲರಿಗೆ ಮತ್ತೊಂದು ಸರಿ ಅಭಿನಂದನೆಯನ್ನು ಹೇಳಿ, ಶುಭಾಶಯಗಳನ್ನು ಹೇಳಿ, ಎಲ್ಲರಿಗೂ ಕೂಡ ಬಹಳ ಸುಂದರವಾಗಿ ಸಂಕ್ರಾಂತಿಯ ಒಂದು ದರ್ಶನವನ್ನು ನಮಗೆ ಇಲ್ಲಿ ಕೊಡಿಸಿದ್ದಾರೆ. ಎಲ್ಲರೂ ಸೇರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಅದನ್ನು ನೋಡ್ಕೊಂಡು ಹೋಗಬೇಕು. ನಮ್ಮ ಹಿಂದಿನ ರೈತರ ಮನೆ ಹೇಗಿತ್ತು, ಹಳ್ಳಿ ಮನೆ ಹೇಗಿತ್ತು, ರೈತರು ಹೇಗಿದ್ರು, ಸಂಕ್ರಾಂತಿ ಏನು, ಇವತ್ತಿನ ಮಕ್ಕಳಿಗೆ ಸಂಕ್ರಾಂತಿನೂ ಗೊತ್ತಿಲ್ಲ. ಅದಕ್ಕಾಗಿ ಅದನ್ನು ನೋಡ್ಕೊಂಡು ಹೋಗಬೇಕು. ಭಾಳ ಖುಷಿಯಾಯಿತು. ನಿಮ್ಮೆಲ್ಲರಿಗೆ ಶುಭಾಶಯಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್. ನಮ್ಮ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಪಟ್ಟಾಭಿಷೇಕ ಮಾಡ್ಕೊಂಡ ಮೇಲೆ ಈ ಒಕ್ಕಲಿಗರು ಯಾವ ರಾಜ್ಯದಲ್ಲಿದ್ದಾರೆ, ಯಾವ ದೇಶದಲ್ಲಿದ್ದಾರೆ ಎಲ್ಲರೂ ಕೂಡ ಗುರುತಿಸಿದವರು ನಮ್ಮ ಪರಮ ಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿಯವರು. ಅದು ತಮಿಳುನಾಡಿರಲಿ, ಬೇರೆ ಯಾವುದೇ ರಾಜ್ಯದಲ್ಲಿರಲಿ, ಅಲ್ಲೇ ಹೋಗಿ
ಸಭೆಗಳನ್ನು ಮಾಡಿ ನಾವು ಒಕ್ಕಲಿಗರು ಅಂತಕ್ಕಂಥದ್ದನ್ನು ನೀವು ಬೇರೆ ಅಲ್ಲ, ನಾವು ಒಕ್ಕಲಿಗ ಸಮುದಾಯ ಸಮಾಜ ಅಂಥೇಳಿ ಅವ್ರನ್ನ ಗುರುತಿಸಿ ಇವತ್ತು ಆದಿಚುಂಚನಗಿರಿ ಕ್ಷೇತ್ರಕ್ಕೆ ಇವತ್ತು ಬರ್ತಾ ಇದ್ದಾರೆ ಬೇರೆ ಬೇರೆ ರಾಜ್ಯ ಬೇರೆ ಬೇರೆ ದೇಶಗಳಿಂದ. ಅಂದರೆ ಅದು ನಮ್ಮ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಒಂದು ಪರಿಶ್ರಮ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅವರೇನು ಶಿಕ್ಷಣ ಸಂಸ್ಥೆಗಳನ್ನು ಎಲ್ಲೆಲ್ಲಿ ಕಟ್ಟಿದ್ದಾರೆ ಅದು ಉಳಿಸ್ತಕೊಂಡು ಹೋಗ್ತಕ್ಕಂಥದ್ದು ಅಷ್ಟು ಸುಲಭವಾದ್ದಲ್ಲ. ಅದನ್ನು ಕೂಡ ಮೀರಿ ಶಿಕ್ಷಣ ಕ್ಷೇತ್ರದಲ್ಲಿ, ಅವರ ಆರೋಗ್ಯ ಕ್ಷೇತ್ರದಲ್ಲಿ, ಸಮಾಜದ ಎಲ್ಲ ಅಹವಾಲುಗಳನ್ನು ತಾಳ್ಮೆಯಿಂದ ಕೇಳ್ತಕ್ಕಂಥದ್ದು, ಕರೆದ ಕಡೆ ಭಾಗವಹಿಸ್ತಕ್ಕಂಥ ಕೆಲಸವನ್ನು ನಮ್ಮ ಸ್ವಾಮೀಜಿಯವರು ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಕೂಡ ಅತ್ಯಂತ ಯಶಸ್ವಿಯಾಗಿ ಮಾಡ್ತಿದ್ದಾರೆ. ಅದರಿಂದನೇ ಪ್ರತಿ ವರ್ಷವೂ ಕೂಡ ಇಲ್ಲಿ ಬಂದು ಆಗಮಿಸ್ತಾ ಇದ್ದಾರೆ, ಆಶೀರ್ವಾದ ಮಾಡ್ತಾಯಿದ್ದಾರೆ. ನಮಗೆಲ್ಲರೂ ಕೂಡ ನಮ್ಮೆಲ್ಲರ ಭಾಗ್ಯ. ನಿಮ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಈ ಸಮಾಜ ದೇವೇಗೌಡರು ಪ್ರಧಾನಮಂತ್ರಿಯಾಗಿ ಭಾರತ ದೇಶದಲ್ಲಿ ಹಳ್ಳಿಯಿಂದ ಬಂದು ಒಕ್ಕಲಿಗ ಸಮುದಾಯದ ದೇವೇಗೌಡರು ಪ್ರಧಾನಮಂತ್ರಿ ಆಗಿರ್ತಕ್ಕಂಥದ್ದನ್ನು ಕೂಡ ಒಂದು ಕೀರ್ತಿ ಸಮಾಜಕ್ಕೆ ತಂದು ಕೊಟ್ಟಿದ್ದಾರೆ. ದೇಶಕ್ಕಷ್ಟೇ ಅಲ್ಲ, ಈ ಸಮಾಜದ ಒಂದು ದೊಡ್ಡ ಕೀರ್ತಿ. ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧವನ್ನು ಕಟ್ಟಿ ಮುಖ್ಯಮಂತ್ರಿಗಳಾಗಿ ಇವತ್ತು ನಮ್ಮ ಮುಂದೆ ಇನ್ನೂ ಕೆಂಗಲ್ ಹನುಮಂತಯ್ಯನವರು ಇದ್ದಾರೆ ಅನ್ನೋದನ್ನು ಶಾಶ್ವತವಾಗಿ ಮಾಡಿದ್ದಾರೆ. ಆ ರೀತಿ ಒಕ್ಕಲಿಗ ಉದ್ಯಮಿಗಳನ್ನು ಒಟ್ಟಿಗೆ ಸೇರಿಸಿ ಅವ್ರನ್ನ ಗುರುತಿಸಿ ತಾಲೂಕುಗಳಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ನಿರಂತರವಾಗಿ ಮಾಡ್ತಾ ಇರ್ತಕ್ಕಂಥ ಜಯರಾಮ್ ರಾವ್ರವರು ಕೂಡ ಆ ಸ್ಥಾನದಲ್ಲಿ ಸಲ್ತಾರೆ. ಯಾಕೆ ಅಂತ ಹೇಳಿದ್ರೆ, ನಾನು ಕೃಷಿಕ, ಪ್ರೋಗ್ರೆಸಿವ್ ಫಾರ್ಮರ್. ನಾನು 65ರಿಂದ ರಾಜ್ಯ ಸರ್ಕಾರದಿಂದ ಅವಾರ್ಡ್ ಬಂದಿದೆ. ಆವತ್ತೇ ಕಾಂಪೋಸ್ಟ್ ಗೊಬ್ಬರದಲ್ಲಿ ಅವಾರ್ಡ್ ತಗೊಂಡಿದ್ದೀನಿ. 110 kg ಬಾಳೆಗೊನೆ ಒಂದು ಗೊನೆಯಲ್ಲಿ ಬೆಳೆದಿದ್ದೀನಿ. ಬಾಳೆ ಕೊಂಡ್ರಾಜ್ನಳ್ಳಿಯಿಂದ ಆಲೂಗಡ್ಡೆ ಯಾಕೆ ಬೆಳಿಬಾರ್ದು ಅಂತ ಬೆಳೆದೀನಿ. ಯಾಕೆ ಇದನ್ನು ಹೇಳ್ತೀನಿ ಅಂತ ಹೇಳಿದ್ರೆ, ಒಬ್ಬರು ಕೆನರಾ ಬ್ಯಾಂಕ್ ಫೀಲ್ಡ್ ಆಫೀಸರು ನನಗೆ ಬುದ್ಧಿ ತುಂಬಿದವರು ಕೋಲಾರದಲ್ಲಿ ಸೀಮೆ ಬದನೆಕಾಯಿ ಬೆಳೆದಿದ್ದ ಬಂಡೆ ಮೇಲೆ 1.5 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ದ. ನೀವು ಬಾವಿ ತೆಗಿಬೇಕು, ಇಲ್ಲದೆ ಬದುಕೋಕ್ಕಾಗಲ್ಲ, ಕೃಷಿಗೆ ಜಮೀನಲ್ಲಿ ಮಳೆ ಹೋದಾಗ, ಬರಗಾಲ ಆದಾಗ, ತೊಂದರೆ ಆದಾಗ ಬಾವಿ ತೆಗೀರಿ ಅಂತೇಳಿ ಧೈರ್ಯ ಕೊಟ್ಟು 19 ಜನರು ಒಟ್ಟಿಗೆ ಸೇರಿ ಬಾವಿ ತೆಗೆದು ನಾವು ಬದುಕಿದ್ದು. ಬಂಗಾರದ ಮನುಷ್ಯ ಸಿನಿಮಾ 9 ಬಾರಿ ನೋಡಿದೆ ಕೃಷಿಕನಾಗಿ. ಶಕ್ತಿ ಬಂತು ಸಾಲ ಮಾಡಲಿಕ್ಕೆ, ರೈತನಾಗಲಿಕ್ಕೆ. ಆ ರೀತಿ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ರಾಯ್ಕರ್ ಅವ್ರು ಕೊಟ್ಟಿರ್ತಕ್ಕಂಥ ಈ ತರಬೇತಿಯಿಂದ ಗುರುತಿಸಿ ಅವ್ರನ್ನ ಯಾರ್ಯಾರು ಯಾವ ರೀತಿ ಬೆಳೀತಾ ಇದ್ದಾರೆ. ನಿಮಗೆ ಉದಾಹರಣೆ ಹೇಳ್ಬೇಕು, ಪೂರ್ವಿಕರೆಲ್ಲರೂ ಕೂಡ ನಮ್ಮ ಪೂರ್ವಿಕರು ಒಕ್ಕಲಿಗರು ಏನು ಮಾಡ್ತಿದ್ರು, ನಾವೇ ಬೆಳೆ ಬೆಳೀತಾ ಇದ್ದೋ. ನಾವು ಬೆಳೆದಿದ್ದನ್ನ ಯಾರಿಗೆ ಶಕ್ತಿ ತುಂಬ್ತಾ ಇದ್ದೋ, ಜಮೀನೇ ಇಲ್ಲದೆ ಇರ್ತಕ್ಕಂಥ ಸವಿತಾ ಸಮಾಜದವ್ರಿಗೆ, ಕುಂಬಾರರಿಗೆ, ವಿಶ್ವಕರ್ಮ ಅವರಿಗೆ, ಪ್ರತಿಯೊಂದು ಯಾವ ಕಟ್ಟ ಕಡೆಯ ಸಮಾಜಗಳಿದ್ವೋ ಅವಕ್ಕೆಲ್ಲವೂ ಕೂಡ ಅವರಿಗೆ ಜೀವನ ನಡೆಸಲಿಕ್ಕೆ ಸುಭದ್ರವಾಗಿ ಮಾಡಿಕೊಟ್ಟಿದ್ದಂಥವ್ರು, ಕೊಡ್ತಾ ಇದ್ದಂಥವ್ರು, ಹಂಚಿಕೆ ಮಾಡ್ತಿದ್ದಂಥವ್ರು ಈ ಒಕ್ಕಲಿಗ ಸಮುದಾಯ. ಹಲವಾರು ವಿಚಾರಗಳನ್ನು ಈಗಾಗಲೇ ತಾವೆಲ್ಲ ಕೇಳಿದಿರಿ. ನಮ್ಮ ಜಯರಾಮ್ ರಾಯ್ಪುರೆ ಸರ್ ಅವರು ಮತ್ತು ಅವರ ಟೀಮು, ನಮ್ಮ ಮುನ್ರಾಜಣ್ಣವರು, ಹಿಂದೆ ಬಾಲಕೃಷ್ಣ ಅವರು, ಅವರ ಜೊತೆ ಇರ್ತಕ್ಕಂಥ ನೂರಾರು ಉದ್ಯಮಿಗಳು ಇವತ್ತು ಒಕ್ಕಲಿಗರಲ್ಲಿ ಒಂದು ಕ್ರಾಂತಿಕಾರಿಯ ಬದಲಾವಣೆ ಮಾಡಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ಯಾರು ವಿದ್ಯಾವಂತರಿದ್ದಾರೆ ಅವರು ಸರ್ಕಾರಿ ಕೆಲಸಕ್ಕೆ ಹೋಗ್ತಕ್ಕಂಥದ್ದಲ್ಲ, ಅವ್ರಿಗೆ ಟ್ರೈನ್ ಅಪ್ ಮಾಡಿ ಉದ್ಯೋಗವನ್ನು, ನೀನೇನು ಓದಿದ್ಯಾ, ಇಂಜಿನಿಯರಿಂಗ್ ಓದಿದ್ಯಾ, BSc ಓದಿದ್ಯಾ, BCom ಓದಿದ್ಯಾ, LLB ಓದಿದ್ಯಾ, ಅವ್ರಿಗೆ ತರಬೇತಿಯನ್ನು ಕೊಡ್ತಕ್ಕಂಥದ್ದು ಮಾಡಿ ಅವರಿಂದ 10 ಜನಕ್ಕೆ 100 ಜನಕ್ಕೆ ಉದ್ಯೋಗವನ್ನು ಒಂದು ಸೃಷ್ಟಿ ಮಾಡೋದಕ್ಕೆ ಏನು ಜಯರಾಮ್ ರಾಯ್ಪುರೆ ಅವರು ಕೈ ಹಾಕಿದ್ದಾರೆ. ಬಹುಶಃ ನಾನು 3-4 ವರ್ಷದಿಂದ ಮಂಡ್ಯ ಜಿಲ್ಲೆನಲ್ಲೂ ನಾನು ಉಸ್ತುವಾರಿ ಸಚಿವನಾಗ ಅವರ ಜೊತೆ ಕೆಲಸ ಮಾಡಿದೆ, ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದೆವು. ಅದಾದ ನಂತರ ಯಾವುದಾದ್ರೂ ಒಂದು ಸಲಹೆನ ಕೇಳೋದಕ್ಕೆ ನಾವು ಬರ್ತೀವಿ ಅಂತಲೇ, ಇಲ್ಲ ಗೋಪಾಲಯ್ಯನವರೇ ನೀವೆಲ್ಲಿದ್ದರೆ ನಾ ಬರ್ತಿದ್ದಿಲ್ಲ, ನಾವೇ ಬರ್ತೀವಿ, ನಿಮ್ಮಿಂದ ಕೆಲವೊಂದು ಸಲಹೆ ಬೇಕು ಅಂತಂದರೆ ಅವರ ಕಚೇರಿ ಇಲ್ಲ, ನಾವೇ ನಿಮ್ಮ ಕಚೇರಿಗೆ ಬರ್ತೀವಿ ಅಂತಕ್ಕಂಥ ದೊಡ್ಡ ಔದಾರ್ಯವನ್ನು ತೋರಿಸಿರ್ತಕ್ಕಂಥ ವ್ಯಕ್ತಿ ಜಯರಾಮ್ ರಾಯ್ಪುರೆ ಅವರು.
ಅವರು ಒಂದು ಉನ್ನತ ಸ್ಥಾನದಲ್ಲಿದ್ದಾರೆ. ಇವತ್ತು ಸರ್ಕಾರಿ ನೌಕರಿನಲ್ಲಿ ಒಂದು ಉನ್ನತ ಸ್ಥಾನದಲ್ಲಿದ್ದಾರೆ. ಆದರೆ ಅವರ ಗುರಿ ಇರ್ತಕ್ಕಂಥದ್ದು ನಮ್ಮ ಸಮಾಜವನ್ನು ಮುಂದಿನ ದಿನದಲ್ಲಿ ಉದ್ಯೋಗದಲ್ಲಿ ಒಂದು ಕ್ರಾಂತಿಕಾರಿಯ ಬದಲಾವಣೆ ತರಬೇಕು ಅಂತಕ್ಕಂಥದ್ದನ್ನ ಒಂದು ತೀರ್ಮಾನವನ್ನು ಮಾಡಿ ಎಲ್ಲರನ್ನ ಜೊತೆಗೂಡಿ ಇವತ್ತು ಸುಮಾರು 2500 ಕೋಟಿಗಿಂತ ಹೆಚ್ಚಿನ ಬಂಡವಾಳವನ್ನು ಹೂಡ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥವ್ರಿಗೆ ನಾವು ಈ ಸಭೆ ಅವ್ರನ್ನ ಜೊತೆಲಿರ್ತಕ್ಕಂಥ ಎಲ್ಲರೂ ಅಭಿನಂದಿಸಬೇಕು ಅಂತಕ್ಕಂಥ ನಾನು ಈ ಸಂದರ್ಭದಲ್ಲಿ ಕೇಳೋದಕ್ಕೆ ಬಯಸ್ತೇನೆ. ನಾವು ಭಾಷಣ ಕೊಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಮೊನ್ನೆ ಕೂಡ ಸ್ವಾಮೀಜಿಗಳು ಹೇಳಿದ್ರು, ಚೆನ್ನಾಗಿ ಮಾತಾಡ್ತೀಯ, ವ್ಯಾಕರಣವಾಗಿಲ್ಲ ಅಂತ. ಆದರೆ ಜಯಣ್ಣ ಕೇಳಿದಾಗ ನಾನು ಹೇಳಿದೆ, ನಮ್ಮಲ್ಲಿ ಇಷ್ಟೊತ್ತು ತನಕ ಮಾತಾಡಿದ್ದು ಅನುಭವವುಳ್ಳ ರಾಜಕಾರಣಿಗಳು, ಸಾಧಕರು, ಹಿಂದಿನ ಜನ್ರೇಷನ್ನವರು. ನಾವು ಸ್ವಲ್ಪ ಮುಂದಿನ ಜನ್ರೇಷನ್ ಒಕ್ಕಲಿಗರು, ನಮ್ಮ ಮಕ್ಕಳು ಇನ್ನೂ ಮುಂದಿನ ಜನ್ರೇಷನ್ ಒಕ್ಕಲಿಗರು. ನಾವು ಅರ್ಧಂಬರ್ಧ ಇಂಗ್ಲೀಷ್ ಆಗಿರೋ ಒಕ್ಕಲಿಗರು, ಕಂಪ್ಲೀಟ್ ಒಕ್ಕಲಿಗ ಸೊಗಡಿಲ್ಲದ ಒಕ್ಕಲಿಗರು. ಜಯಣ್ಣ ಅವರು ಇದು ಸ್ಥಾಪಿಸಿರೋದ್ರಿಂದ ಲಾಸ್ಟ್ 4 ವರ್ಷದಲ್ಲಿ ನಮ್ಮ ಒಕ್ಕಲ್ತನ ಏನು, ನಮ್ಮ ರೂಟ್ಸ್ ಏನು ಅಂತ ಗೊತ್ತಾಗ್ತಾ ಇದೆ. ಮೇಡಮ್ ಎಷ್ಟು ಚೆನ್ನಾಗಿ ಮಾತಾಡಿದ್ರು, GT ದೇವೇಗೌಡರು ಸಾಹೇಬರು ಎಷ್ಟು ಚೆನ್ನಾಗಿ ಮಾತಾಡಿದ್ರು, BL ಶಂಕರ್ ಸಾಹೇಬರು ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾರೆ. ನಮಗೆ ಈ ಜನ್ರೇಷನಿಂದ ಬಂದಿರೋದ್ರಿಂದ ಈ ಸ್ಟೇಜ್ನೇ ನಾವು ಉದಾಹರಣೆಯಾಗಿ ತಗೊಂಡ್ರೆ, ನಮ್ಮ ಜೀವನನೇ ಒಂದು ಉದಾಹರಣೆಯಾಗಿ ತಗೊಂಡ್ರೆ, ಒಕ್ಕಲಿಗರಾಗಿ ನಾವು ನೋಡಿದಾಗ ಅವ್ರು ಹೇಳ್ದಾಗೆ ಕೆಂಪೇಗೌಡರು ಈ ನಾಡನ್ನು ಕಟ್ಟಿದ್ರು, ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧ ಕಟ್ಟಿದ್ರು, SM ಕೃಷ್ಣ ಸಾಹೇಬರು ವಿಕಾಸಸೌಧ ಕಟ್ಟಿದ್ರು, ನಮ್ಮವ್ರಿಗೆ ನಾವು ಕಾರ್ಯಸೌಧ ಕಟ್ಟಿದ್ವಿ, ಜಯದೇವ ಆಸ್ಪತ್ರೆ ನಾವೇ ಒಕ್ಕಲಿಗರೇ ಕಟ್ಟಿದ್ವಿ, ಕಿಡ್ನಿ ಆಸ್ಪತ್ರೆ ನಾವೇ ಒಕ್ಕಲಿಗರೇ ಕಟ್ಟಿದ್ವಿ. ಹೀಗಾಗಿ ಮತ್ತು ಗ್ಯಾಸ್ಟ್ರೋಂಟ್ರಾಲಜಿ ಆಸ್ಪತ್ರೆ ಇಂಡಿಯಾದಲ್ಲೇ ಫಸ್ಟ್ ಸರ್ಕಾರಿ ವ್ಯವಸ್ಥೆಯಲ್ಲಿ ನಾವೇ ಒಕ್ಕಲಿಗರು ಕಟ್ಟಿದ್ವಿ. ಇದೆಲ್ಲ ನೋಡುವಾಗ ಈ ಬೆಳವಣಿಗೆಯಲ್ಲಿ ಹೊಸ ಜನ್ರೇಷನ್ ಒಕ್ಕಲಿಗರಾಗಿ ಒಕ್ಕಲತನದ ಬಗ್ಗೆ ತುಂಬ ಅರಿವಿಲ್ಲದೆ ಇದೆಲ್ಲ ಯೋಚನೆ ಮಾಡುವಾಗ ಎಲ್ಲೋ ಒಂದು ಕಡೆ ಅನಿಸುತ್ತೆ ಇದೆಲ್ಲ ಸಾಧನೆ ಏನೋ ಸರಿ. ತಿರುಗಿ ನೋಡುವಾಗ ಈಗ ನಾವು ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಒಂದು ಡಿಪಾರ್ಟ್ಮೆಂಟ್ ಸ್ಥಾಪಿಸಿದ್ವಿ. ಇಡೀ ದೇಶದಲ್ಲಿ ಅದು 5ನೇ ಡಿಪಾರ್ಟ್ಮೆಂಟ್ ಆಗಿತ್ತು. ಮತ್ತು ಈ ಸಂಸ್ಥೆ ಸ್ಥಾಪಿಸಿದ್ವಿ, ಇಡೀ ದೇಶದಲ್ಲೇ ಫಸ್ಟ್ ಸಂಸ್ಥೆ ಆಯಿತು. ಈಗ ಈ ಸಂಸ್ಥೆ 4 ವರ್ಷ ಚೆನ್ನಾಗಿರೋದು ನೋಡಿ ಮೊನ್ನೆ ಅಜೀಂ ಪ್ರೇಮ್ಜಿಯವ್ರ ಜೊತೆ 2 ನಿಮಿಷ ಮಾತಾಡಲಿಕ್ಕೆ ಸಿಕ್ತು. ಆ ಮಾತಾಡೋದ್ರಿಂದ ಇವತ್ತು ನಮ್ಮ ಸಂಸ್ಥೆಗೆ ಅಜೀಂ ಪ್ರೇಮ್ಜಿಯವರು 1,000 ಕೋಟಿ ದೇಣಿಗೆ ಕೊಟ್ಟಿದ್ದಾರೆ. ನಮ್ಮದು ಒಂದೇ ಸಂಸ್ಥೆ ಇಡೀ ಭಾರತದಲ್ಲಿ 40 ಲಕ್ಷ ರೂಪಾಯಿ ಲಿವರ್ ಟ್ರಾನ್ಸ್ಪ್ಲಾಂಟ್ನ ಉಚಿತವಾಗಿ ಮಾಡುತ್ತೆ. ಜಯಣ್ಣವ್ರು ಮಾತಾಡಬೇಕು ಅಂದರು, ನಾನೊಂದು MOU ಸೈನಿಂಗ್ಗೆ ಡೇಟ್ ಫಿಕ್ಸ್ ಮೀಟಿಂಗ್ ಇತ್ತು, ಹಾಗಾಗಿ ತುಂಬ ಸೀನಿಯರ್ ನಾಯಕರುಗಳನ್ನ ಬೈಪಾಸ್ ಮಾಡಿ ಮಾತಾಡೋಂಥ ಪರಿಸ್ಥಿತಿ ಸಿಕ್ತು. ನಾವು ಮುಂದಿನ ಜನ್ರೇಷನ್ ಯುವ ಪೀಳಿಗೆ ಒಕ್ಕಲಿಗರು, ಸೊಗಡು ಗೊತ್ತಿಲ್ಲದೆ ಇರೋರು, ನಮ್ಮ ಮನಸ್ಸಲ್ಲಿ 2 ಯೋಚನೆ. ಈಗ ನಾವು ಇಷ್ಟೆಲ್ಲ ಮಾಡುವಾಗ ನಮ್ಗೆ ತೊಂದರೆ ಮಾಡಿದವರೇ ಒಕ್ಕಲಿಗರು, ಅಡ್ಡ ಬಂದವರೇ ಒಕ್ಕಲಿಗರು. ನೀವು ಪ್ರೊಫೆಸರ್ ಆಗಿದ್ದಾಗ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕಾಲೇಳ್ದವರೇ ಒಕ್ಕಲಿಗರು. ಸಂಸ್ಥೆ ಕಟ್ಟುವಾಗ ಅದಕ್ಕೆ ಅಡ್ಡ ಬಂದು ಅದು ನಿಲ್ಲಿಸ್ಬೇಕು ಅಂದ್ಕೊಂಡವರೇ ಒಕ್ಕಲಿಗರು. ಈ ಡೊನೇಷನ್ ಬರುವಾಗಲೂ ನಮ್ಗೆ ಅಡ್ಡ ಬಂದವರೇ ಒಕ್ಕಲಿಗರು. ಎಲ್ಲೋ ಒಂದು ಕಡೆ ಅನಿಸುತ್ತೆ ನಮ್ಮ ಸ್ವಾಮೀಜಿಗಳಿಗೆ ಬಹಳ ಒಂದು ದೊಡ್ಡ ಜವಾಬ್ದಾರಿ ಇದೆ. ಯಾಕಂದರೆ ನಮ್ಮದೊಂದು ತುಂಬ ಅದೃಷ್ಟವಂತ ಜಾತಿ. ಪದೇ ಬಂದಾಗಲೂ ನಮಗೆ ಒಂದೇ ಗುರುಗಳಿದ್ದಾರೆ, ಒಂದೇ ಗುರಿ ಇದೆ, ನಾವು ಇಡೀ ಪ್ರಪಂಚಕ್ಕೆ ಊಟ ಕೊಡುವಂಥ ಜಾತಿ ಅಂತ ಹೇಳಿದ್ರು. ಈಗ ನೀವು ಯಾವುದೇ ಮಠಮಾನ್ಯಗಳು ತಗೊಂಡ್ರೆ ಎಲ್ಲೇ ನೋಡಿದ್ರೂ ನಮ್ಮಷ್ಟು ಓದಿರುವಂಥ ಸ್ವಾಮೀಜಿ ಯಾವ ಮಠಗಳಿಗೂ ಇಲ್ಲ. ಡಾಕ್ಟ್ರೇಟ್ ಪಡೆದಿದ್ದಾರೆ, IITಲಿ ಓದಿದ್ದಾರೆ, ವಿಜ್ಞಾನಿ ಆಗಿದ್ದಾರೆ, ಅಷ್ಟೆಲ್ಲ ಬಿಟ್ಟು ಮತ್ತೆ ಸ್ವಾಮೀಜಿ ಆಗಿದ್ದಾರೆ. ಇಂಥ ಗೋಲ್ಡನ್ ಪೀರಿಯಡ್ ನಮ್ಮ ಮುಂದೆ ಇದೆ. ಮತ್ತು ಅಷ್ಟಲ್ದಲೇ ನಾನು ಎಷ್ಟೊಂದು ಸರಿ ಜಯಣ್ಣ ಅಂತೀನಿ, ಜಯರಾಮ್ ರಾಯ್ಪುರ ಅವ್ರಿಗೆ ನಾವು ಸಣ್ಣದ್ರಿಂದ ನೋಡಿದ್ದೀವಿ, ಜಯಣ್ಣ ಅಂತೀನಿ. ಅಲ್ಲ ಜಯಣ್ಣ, ನಿಂತರ ನನಗೂ ಒಂದು 50 ಜನ ಇನ್ನೂ IRS ಅಧಿಕಾರಿಗಳು ಸ್ನೇಹಿತರಿದ್ದಾರೆ, ಪೇಷಂಟ್ಸ್ ಇದ್ದಾರೆ, ಗಾಲ್ಫ್ ಆಡ್ತೀವಿ, ಪಾರ್ಟೀಸ್ ಮಾಡ್ತೀವಿ. ನಾನು ಕೇಳಿದೆ, ನೀವು ಅದು ಆಫೀಸಲ್ಲೇ ಕೂತ್ಕೊಂಡ್ರೆ ಪ್ರತಿಯೊಬ್ಬರು CA ನಿಮ್ಮ ಮುಂದೆ ಬರ್ತಾರೆ, ನಿಮಗಿದು ಬೇಕಿತ್ತಾ? BP ಬರ್ಸ್ಕೊಂಡು, ಶುಗರ್ ಬರ್ಸ್ಕೊಂಡು, ಗಾಲ್ಫ್ ಆಡ್ಕೊಂಡಿರ್ಬೋದಿತ್ತು, ಇದು ಬೇಕಿತ್ತಾ
ಆಮೇಲೆ ನಾವುಗಳು ಲಾಸ್ಟ್ 4 ವರ್ಷ ಜರ್ನಿಯಿಂದ ನಾನು ಜಯಣ್ಣವ್ರ ಜೊತೆ ಇದ್ದೀನಿ. ಎಲ್ಲೋ ಒಂದು ಕಡೆ ಏನಾಗುತ್ತೆ, ನಾವು ಸ್ವಲ್ಪ ಮೇಲೆ ಬಂದಮೇಲೆ ನಮಗೆ ತಿಳುವಳಿಕೆ ದಾರಿ ತಪ್ಪಿ ನಾವು ನಮ್ಮಲ್ಲೇ ಕಾಂಪಿಟೇಷನ್ಗೆ ಇಳಿದ್ಬಿಡ್ತೀವಿ, ಕಂಪ್ಯಾರಿಸನ್ಗೆ ಇಳಿತೀವಿ, ಕಾಲೆಳೆಯೋಕೆ ಇಳಿತೀವಿ ಅಂತ ಅನಿಸ್ತಿತ್ತು ನಂಗೆ 4 ವರ್ಷದಿಂದ. ಆಮೇಲೆ ಒಂದು ಮಾತು ನಂಗೆ ಅರ್ಥ ಆಯಿತು, ನೆಕ್ಸ್ಟ್ ಜನ್ರೇಷನ್ ಮಕ್ಕಳಿಗಾಗಿ ನಂಗೆ ಅರ್ಥ ಆಯಿತು. ದಯವಿಟ್ಟು ಒಂದು ತಿಳ್ಕೊಳ್ಳಿ, ನೀವೆಲ್ಲರೂ ನಮ್ಮ ರಾಜ್ಯದ ಪ್ರತಿಯೊಬ್ಬನ ಒಕ್ಕಲಿಗರ ರೆಪ್ರೆಸೆಂಟೇಟಿವ್ಸ್. ಬಿಕಾಸ್ ಇಡೀ ಅಷ್ಟು ಕೋಟಿ ಒಕ್ಕಲಿಗ ಜನಾಂಗದವರು ವ್ಯಾಪಾರಿಗಳಲ್ಲ, ಉದ್ಯಮಿಗಳಲ್ಲ, ನೀವು ಅವರ ರೆಪ್ರೆಸೆಂಟೇಟಿವ್ಸ್. ನೀವು ನಿಮ್ಮದಾದೆ ಅಂಥ ವ್ಯವಸ್ಥೆಯಲ್ಲಿ ಒಂದು ಸಣ್ಣ ಅಚೀವ್ಮೆಂಟ್ ಮಾಡಿ ನೀವು ಇಲ್ಲಿಂದ ಮೆಸೇಜ್ ತಗೊಂಡೋಗಿ ಮುಂದಿನವ್ರ ಕೈ ಹಿಡಿದು ಮುಂದಿನವ್ರನ್ನ ಬೆಳೆಸಬೇಕಾದಂಥ ಪರಿಸ್ಥಿತಿ ಇದೆ. ನನಗೆ ಅರ್ಥ ಆಗಿದ್ದು FC ಅನ್ನೋದು ನನಗೆ ಭಾಳ ಕನ್ಫ್ಯೂಷನ್ ಇತ್ತು. ಅವ್ರು ಇನ್ವೈಟ್ ಮಾಡಿದಾಗ ಇಲ್ಲಿಗೆ ಬರುವಾಗ ಅಲ್ಲೊಂದು ಗುಂಪು ಮಾತಾಡುತ್ತೆ, ನಮ್ಗೆ ಇದರಲ್ಲಿ ಕಂಪ್ಲೀಟ್ ಇನ್ವಾಲ್ವ್ಮೆಂಟ್ ಇಲ್ಲ, ವಿ ಆರ್ ಸಮಥಿಂಗ್ ನ್ಯೂಟ್ರಲ್. ಇಲ್ಲೊಂದು ಗುಂಪು ಮಾತಾಡುತ್ತೆ, ಇದೇನಪ್ಪ ಅದೇನಪ್ಪ ಇದ್ಯಾವ ದೊಡ್ಡದು ಅಂತ. ನಂಗೆ ಅರ್ಥ ಆಗಿದ್ದು FC ಅನ್ನೋದು ಒಂದು ತಿಳುವಳಿಕೆ ಕೊಡುವಂತಹ ಒಂದು ಯೋಚನೆ. ಇದು ಯಾವುದು ವಸ್ತು ಅಲ್ಲ, ಇದು ಯಾವುದು ಕಂಪನಿ ಅಲ್ಲ, ಇದು ಯಾವುದು ಒಂದು ವ್ಯವಸ್ಥೆ ಅಲ್ಲ, ಇದು ಒಂದು ಯೋಚನೆ. ಈ ಯೋಚನೆ ನಮ್ಮ ಅದೃಷ್ಟ ಜಯರಾಮ್ ರಾಯ್ಪುರದಂಥವ್ರ ಅಧಿಕಾರಿಗಳು ಅವರ ಸುಪತ್ತಿಗೆಯನ್ನು ಬಿಟ್ಟು ದಾರಿಗೆ ಬಂದು, ನಾನು ಕೂಡ 33 ದೇಶ ನೋಡಿದ್ದೀನಿ, ಜಪಾನಲ್ಲಿ ಭಾಳಷ್ಟು ಸಮಯ ನಾನು ತಿರುಗಾಡಿದ್ದೀನಿ, ನೆಲೆಸಿದ್ದೀನಿ, ಚೈನಾದಲ್ಲಿ ಕೂಡ ಮಾಡಿದ್ದೀನಿ. ನಮಗೆ ಯೋಗ್ಯತೆ ಇದೆ, ದೇಶ ಕಟ್ಟ ಛಲ ಇದೆ, ಒಳ್ಳೊಳ್ಳೆ ನಾಯಕರಿದ್ದಾರೆ, ತಿಳುವಳಿಕೆ ಇಲ್ಲಂಥ ನಾಯಕರು ದಾರಿ ತೋರಿಸಿದ್ದಾರೆ. ನಮ್ಗೆ ಒಂದೇ ಒಂದು ವೀಕ್ನೆಸ್ ಇದೆ. ಯಾಕೆ ನಾವು ನಮ್ಮಲ್ಲೇ ಜಗಳಾಡ್ತೀವಿ ಅಂದರೆ ಒಂದೇ ಒಂದು ವೀಕ್ನೆಸ್ಸು. ಏನು ವೀಕ್ನೆಸ್ಸಪ್ಪ ಅಂದರೆ ನಮ್ಗೆ ಯಾರೂ ವ್ಯವಹಾರ ಜ್ಞಾನ ಹೇಳ್ಕೊಟ್ಟಿಲ್ಲ. ಗತ್ತು ಬರುತ್ತೆ, ಗಾಂಚಾಲಿ ಬರುತ್ತೆ, ಆಮೇಲೆ ಒಕ್ಕಲಿಗ ಬರ್ತಾನೆ. ಸೊ ನಾವು ಈ ಗತ್ತು ಗಾಂಚಲಿ ತೆಗೆದುಬಿಟ್ಟು ಸ್ವಲ್ಪ ವ್ಯವಹಾರ ಜ್ಞಾನನ ನಾವು ಶಾಲೆ ಕಾಲೇಜುಗಳಿಂದ, ಯೂನಿವರ್ಸಿಟಿಗಳಿಂದ, ಇಂಥ ಒಂದು ಗುರುಗಳಿದ್ದಾರೆ ನಮಗೆ, ಇಂಥ ಒಂದು ಅಧಿಕಾರಿ ವರ್ಗದ ನಾಯಕಿದ್ದಾರೆ, ಇಂಥ ಶಂಕರ್ ಸಾಹೇಬರು, ಮೇಡಮ್ಮು ಮತ್ತು ಈ ಥರದ್ದೆಲ್ಲ ದೊಡ್ಡ ದೊಡ್ಡ ನಾಯಕರಿದ್ದಾರೆ, ತಿಳುವಳಿಕೆ ಇದೆ, ಇವರೆಲ್ಲ ಇದ್ದಾರೆ. ಐ ಥಿಂಕ್ ಆ್ಯಸ್ ಎ ನ್ಯೂಟ್ರಲ್ ಒಕ್ಕಲಿಗರು ನಾವು ಎಲ್ಲಾದರೂ ನಾವು ವೈದ್ಯರು, ನಮಗೆ ಅರ್ಥ ಆಗಲ್ಲ. ಇದೆಲ್ಲ ಒಂದು ಕಡೆ ನೋಡಬೇಕಂದ್ರೆ ಫಸ್ಟ್ ಅರ್ಥ ಮಾಡ್ಕೊಬೇಕು. FC ಒಂದು ಯೋಚನೆ ಯಾರಪ್ಪನ ಮನೆ ಹಕ್ಕಲ್ಲ, ಯಾವೊಂದು ಹಕ್ಕಲ್ಲ. ಅದು ನಾಳೆ ನಾನು ಮಾಡ್ಬೋದು, ಅವರು ಮಾಡ್ಬೋದು, ಇನ್ನೊಬ್ಬರು ಮಾಡ್ಬೋದು, ನೀವು ಮಾಡ್ಬೋದು. ಇದು ಯೋಚನೆ, ಇದು 1000 ಜನಕ್ಕೆ ಸಹಾಯ ಆಗೋ ತನಕ ಇದು ಎಲ್ರಿಗೂ ಉಪಯೋಗ ಆಗುತ್ತೆ. ದಯವಿಟ್ಟು ಇದನ್ನ ತಗೊಂಡೋಗೋಣ. ಇದು ಗೋಲ್ಡನ್ ಪೀರಿಯಡ್. ನಾನು ಕೇಳಿದ್ರೆ ಇಷ್ಟೆಲ್ಲ ಹಿಂದೆ ಇರೋದಕ್ಕಿಂತ ಕೆಂಪೇಗೌಡರದ್ದು ಬಿಟ್ಟರೆ ನನಗೆಲ್ಲೋ ಅನಿಸುತ್ತೆ ವ್ಯಾವಹಾರಿಕವಾಗಿ ಜ್ಞಾನ ಕೊಡೋಕೆ ಹೊರಟಿದ್ದೀವಿ. ಇದೊಂದು ಗೋಲ್ಡನ್ ಯುಗ. ಒಳ್ಳೊಳ್ಳೆ ನಾಯಕರುಗಳಿದ್ದಾರೆ. ಗೋಪಾಲಯ್ಯನವ್ರಿಗೆ ನಮ್ಮ ಪರಿಚಯ ಇಲ್ಲ, ಬಟ್ ಅವ್ರ ಕ್ಷೇತ್ರದ ಸಾಕಷ್ಟು ಪೇಷಂಟ್ ಬರ್ತಾರೆ ನಮಗೆ. ರಂಗಸ್ವಾಮಿ ಅಂತ ಅವ್ರೊಂದು PA ಇದ್ದಾರೆ, ಅವ್ರು ಯಾವಾಗಲೂ ಮಾತಾಡ್ತಾರೆ. ಅಟ್ಲೀಸ್ಟ್ ಒಂದು ದಿನಕ್ಕೆ 10 ಫೋನ್ ಬರುತ್ತೆ. ಆ ಬಂದ ಪೇಷಂಟ್ ಎಲ್ಲ ಹೇಳ್ತಾರೆ ಎಷ್ಟು ದೊಡ್ಡ ಹೃದಯ ನಮ್ಮ ಸಾಹೇಬರಿಗೆ ಅಂತ ಹೇಳ್ತಾರೆ. ಅವ್ರಿಗೂ ನಮಗೂ ಒಬ್ರಿಗೊಬ್ಬರಿಗೆ ಪರಿಚಯ ಇಲ್ಲ. ವಾಟ್ ಐಮ್ ಸೇಯಿಂಗ್, GT ದೇವೇಗೌಡರು ಉದಾಹರಣೆಗೆ, ಇದು ನಮ್ಮ ಎಂಥ ಕೋಆಪರೇಟಿವ್ ಕ್ಷೇತ್ರದ ವನದ ಹರಿಕಾರರು. ಈಗ ಶೋಭಾ ಮೇಡಮ್ ಸೋಷಾಲಜಿ ನಮ್ಗೆ ಯಾರೂ ಪರಿಚಯ ಇಲ್ಲ, ನಾವು ನೋಡಿ ತಿಳಿದಿದ್ದು. ಶೋಭಾ ಮೇಡಮ್ ಬಂದ್ಬಿಟ್ಟು ಒಂದು ಸೋಷಲ್ MSW ಮಾಡಿ ಮೇಡಮ್ ಸಂಘಟನೆಯಲ್ಲಿ ಬೆಳೆದು ಎಷ್ಟು ಚೆನ್ನಾಗಿ ಮಾತಾಡಿದ್ರು. ನಮ್ಮಪ್ಪ ಯಾವಾಗಲೂ ಹೇಳೋರು ವಿದ್ಯೆ ಬೇರೆ ಬುದ್ಧಿ ಬೇರೆ ಅಂತ. ಅವ್ರು ಮಾತಾಡುವಾಗ ನಮ್ಗೆ ಅದೇ ಅನಿಸಿದ್ದು, ಎಷ್ಟು ವಾಕ್ಚಾತುರ್ಯ, ಎಂಥ ಮಂತ್ರಿ, ಎಂಥ ಎವ್ರಿ ಸ್ಕೀಮ್ ನೇಮ್ ಹೇಳ್ತಾರೆ. ನಾವು ಡಾಕ್ಟ್ರಿಗೆ ನನ್ನ ಸ್ಕೀಮ್ ನೇಮ್ ಹೇಳಕ್ಕೆ ಬರಲ್ಲ. ಸೊ ವಿದ್ಯೆನೇ ಬೇರೆ ಬುದ್ಧಿನೇ ಬೇರೆ, ಇಷ್ಟೆಲ್ಲ ಬುದ್ಧಿವಂತಿದ್ದಾರೆ. ಇದೊಂದು ಗೋಲ್ಡನ್ ಯುಗ. ಅದೇನಪ್ಪ ಇದೇನಪ್ಪ ಅನ್ನೋದೆಲ್ಲ ಯೋಚನೆ ಮಾಡೋದು ಬಿಟ್ಟು ನಾವಿಷ್ಟು ಜನ ಇಲ್ಲಿ ಕೂತಿದ್ದೀವಿ. ನಾವು ನಮ್ಮ ರಂಗದ ನಾಯಕರು, ನಮ್ಮ ವ್ಯವಸ್ಥೆಯ ನಾಯಕರು. ನಾವು ಇದನ್ನೆಲ್ಲ ತೆಗೆದುಕೊಂಡು ಹೋಗಿ ನಾವು ಈ ಮನಸ್ಥಿತಿ, ಈ ವ್ಯಾವಹಾರಿಕ ಜ್ಞಾನ ನಮ್ಮ ಕೆಳಗಿರೋರಿಗೆ, ನಮ್ಮ ಅಕ್ಕಪಕ್ಕದಲ್ಲಿರೋರಿಗೆ ಹೆಂಗೆ ತುಂಬೋದು ಅಂತ ಹೇಳೋದು ಬಹಳ ಮುಖ್ಯ. ನಮಗೆ ಇವತ್ತು 1,000 ಕೋಟಿ ಬರೋಕ್ಕೆ ಬೇರೆ ಯಾರೂ ಕಾರಣ ಅಲ್ಲ. ನಮ್ಮ ಹೆತ್ತ ಅಪ್ಪ ಮಂದಿರು, ನಮಗೆ ವಿದ್ಯೆ ಕೊಟ್ಟಂಥ ಗುರುಗಳು, ಸತ್ಯಸಾಯಿ ಸಂಸ್ಥೆ ಅಳಿಕೆ ಮತ್ತು ಆದಿಚುಂಚನಗಿರಿ ಮಹಾಸಂಸ್ಥೆ, ಬಾಲ್ ಗಂಗಾಧರನಾಥ ಸ್ವಾಮೀಜಿಯವರ ಮೆಡಿಕಲ್ ಕಾಲೇಜ್ ಕಟ್ಟಲಿಲ್ಲ ಅಂದರೆ ನಾನು ಡಾಕ್ಟರ್ ಆಗ್ತಾ ಇರಲಿಲ್ಲ. ಊರಲ್ಲಿ ದನ ಕಾಯ್ತಾ ಇದ್ವಿ. ಇವತ್ತು ಇಷ್ಟೆಲ್ಲ ಆಗಿ ಅದು ಒಂದು ಸಂಸ್ಥೆ, ಒಂದು ಯೋಚನೆಯನ್ನು ಬದಲಾಯಿಸಿದ್ಕೆ ಇವತ್ತು ಸಮಾಜಕ್ಕೆ 1,000 ಕೋಟಿಯ ಕೊಡುಗೆ ಬಂದಿದೆ. ಅದು ನಮಗಲ್ಲ, ಸಮಾಜಕ್ಕೆ ಬಂದಿದೆ. ಹೀಗಾಗಿ ಈ ಥರ FC, ಚುಂಚನಗಿರಿ ಈ ಥರ ಎಲ್ಲ ವ್ಯವಸ್ಥೆಗಳನ್ನ ನಾವು ಚೆನ್ನಾಗಿ ಬಲಪಡಿಸಿದ್ರೆ ನಾಳೆ ದಿವಸ ನಾವೆಲ್ಲ ಸಾಹುಕಾರರಾಗ್ತೀವಿ. ನೀವೊಬ್ಬರೇ ಸಾಹುಕಾರರಾದರೆ ನಿಮ್ಮ ಮಕ್ಕಳಿಗೆ ಹೆಣ್ಣು ಗಂಡು ಕೊಡೋಕ್ಕೆ ನಿಮ್ಗೆ ಯೋಗ್ಯತೆ ಸಾಹುಕಾರ ಇರಲ್ಲ. ಸಮಾಜ ಸಾಹುಕಾರ ಆದರೆ ಎಲ್ಲರಿಗೂ ಒಳ್ಳೆ ಹೆಣ್ಣು ಗಂಡು ಸಿಗುತ್ತೆ, ಎಲ್ಲ ಯೋಗ್ಯತೆ ಎಲ್ಲ ಬೆಳೆಯುತ್ತೆ. ಇದನ್ನು ದಯವಿಟ್ಟು ಬೇರೆ ಯೋಚನೆ ಮಾಡ್ದಲೇ ಇಲ್ಲಿಂದ ಮುಂದಕ್ಕೆ ತಗೊಂಡೋಗೋದು ನಮ್ಮ ಕರ್ತವ್ಯ. ಇದನ್ನು ಉಳಿಸಿ ಬೆಳೆಸೋದು ನಮ್ಮ ಕರ್ತವ್ಯ. ನಮ್ಮ ಗುರುಗಳ ಆದ್ಯತೆ ಆಗಬೇಕಂತ ಕೇಳ್ತಾ ಈ ಮಾತುಗಳನ್ನಾಡಲು ನನಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ತೆ. 4-4.5 ಗಂಟೆಗಳ ಪ್ರಯಾಣ ಮಾಡಿ ಒಂದು ಕಾರ್ಯಕ್ರಮಕ್ಕೆ ತಲುಪುವಂಥದ್ದು ಈಗಾಗಲೇ ಹಿಂದೆನೇ ಒಪ್ಕೊಂಡಿರುವಂಥ ಕಾರ್ಯಕ್ರಮ ಇದೆ.
ಹಾಗಾಗಿ ಅವರ ಮತ್ತು ನಿಮ್ಮ ಮಧ್ಯೆ ಬಹಳ ಹೊತ್ತು ನಾನು ನಿಲ್ಲಕ್ಕೆ ಬಯಸೋದಿಲ್ಲ. 3 ದಿವಸದ ಕಾರ್ಯಕ್ರಮ ಮತ್ತೆ ಬರೋಂಥದ್ದಿದೆ, ನಾಳೆ ಮತ್ತು ನಾಡಿದ್ದು. ಆ ಸಂದರ್ಭದಲ್ಲಿ ಮಾತಾಡಲೇಬೇಕಾದ್ದು ಏನಾದ್ರು ಇದ್ದರೆ ಮಾತಾಡ್ಬೋದು. ಮೊದಲನೇದಾಗಿ ಪೂಜ್ಯ ಸ್ವಾಮೀಜಿಯವರ ಹತ್ರ ನಾನು ನಿವೇದಿಸ್ಕೊಳ್ತಾ ಇದ್ದೆ, ಒಕ್ಕಲಿಗರು ಕರ್ನಾಟಕದಲ್ಲಿ ಈ ಸ್ಥಿತಿಗೆ ಏನಾದರೂ ತಲುಪಿದರೆ ನಾವೊಂದು ಸರ್ತಿ 70 ಮತ್ತು 80ರ ದಶಕವನ್ನು ನೆನಪು ಮಾಡ್ಕೊಳ್ಬೇಕು. ಅದಕ್ಕೆ ಕಾರಣ ಅಂತೇಳಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ, ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಅಂತ. ಹಾಗಾಗಿ ನಮ್ಮ ಇತಿಹಾಸವನ್ನು ನಾವು ಮರಿಬಾರದು. ದುಡಿಮೆಯನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡಿದ್ದಂಥ ಸಮುದಾಯಕ್ಕೆ ದುಡಿಮೆ ಗೊತ್ತಿತ್ತೇ ಹೊರತಾಗಿ ಅವರಿಗೆ ಧ್ವನಿ ಇರಲಿಲ್ಲ, ಸ್ವಾಭಿಮಾನದ ಬದುಕಿರಲಿಲ್ಲ, ಅವಕಾಶಗಳಿರಲಿಲ್ಲ ಮತ್ತು ಎಲ್ಲ ಕಡೆಯಿಂದಲೂ ಕೂಡ ಒಂದು ರೀತಿಯ ದಬ್ಬಾಳಿಕೆ ನಡೀತಾ ಇತ್ತು. ಕೃಷಿಯನ್ನೇ ನಂಬಿ ಬದುಕ್ತಾ ಇದ್ದಂಥ ಕಾರಣಕ್ಕೋಸ್ಕರ ಅದು ಲಾಭದಾಯಕವಾಗಿಯೂ ಇರಲಿಲ್ಲ. ಆ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಸೂರ್ಯನಂತೆ ಮೂಡಿಬಂದು ಇಡೀ ಸಮಾಜವನ್ನು ಎಚ್ಚರಿಸಿ, ಸಂಘಟಿಸಿ, ಹೋರಾಟಕ್ಕೆ ಅಣಿಗೊಳಿಸಿ, ಕಬ್ಬನ್ ಪಾರ್ಕ್ನಲ್ಲಿ ಲಕ್ಷಾಂತರ ಜನವನ್ನು ಸೇರಿಸಿ ಒಂದು ಆಶೀರ್ವಚನವನ್ನು ನೀಡಿ ಸ್ವಾಭಿಮಾನದ ಬದುಕಿಗೆ ಯಾರಾದರೂ ಕಾರಣ ಆಗಿದ್ದರೆ ಅದು ಪೂಜ್ಯ ಬಾಲಗಂಗಾಧರ ಸ್ವಾಮಿಗಳು. ಅದಕ್ಕೆ ಸಾಕ್ಷಿ ಆಗ್ತಕ್ಕಂಥ ಅವಕಾಶ ನನಗೂ ಸಿಕ್ಕಿತ್ತು, ಸನ್ಮಾನ್ಯ ಹಿರಿಯರಾಗಿಂಥ ದೇವೇಗೌಡರಿಗೂ ಸಿಕ್ಕಿತ್ತು. ನಾವು ಅಲ್ಲಿ ಸೆಂಟ್ರಲ್ ಲೈಬ್ರರಿನಲ್ಲಿ ಹುಲ್ಲು ಹಾಸಿನ ಮೇಲೆ ಕೂತ್ಕೊಂಡು ಅಂಬರೀಷ್ ಅವರು ಮತ್ತು ಪೂಜ್ಯ ಸ್ವಾಮೀಜಿಯವರು ಮಾಡಿದಂಥ ಭಾಷಣವನ್ನು ಕೇಳಿ ಅವತ್ತು ಪ್ರಾರಂಭ ಆದಂಥ ಹೋರಾಟ, ಅವತ್ತು ಪ್ರಾರಂಭವಾದಂಥ ಸಂಘಟನೆ ಮತ್ತು ಅವತ್ತು ಪ್ರಾರಂಭವಾದಂಥ ಒಂದು ಛಲದ ಬದುಕು ಇವತ್ತಿನವರೆಗೂ ಮುಂದೆ ಬಂದು ನಮ್ಮೆಲ್ಲರ ಸುದೈವ ಡಾಕ್ಟರ್ ನಿರ್ಮಲಾನಂದ ಸ್ವಾಮಿಗಳು ಅಷ್ಟೇ ಯಶಸ್ವಿಯಾಗಿ, ಅಷ್ಟೇ ಜವಾಬ್ದಾರಿಯುತವಾಗಿ ಅದನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಇದನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಬೇಕು. ಮತ್ತು ಸಂಘಟನೆ ಇಲ್ಲದೆ ಆದರೆ ಏನೂ ಸಾಧ್ಯ ಇಲ್ಲ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಭಾಳಷ್ಟು ಸವಾಲುಗಳನ್ನ ಈ ಸಮಾಜ ಎದುರಿಸ್ತಾ ಇದೆ. ಅದು ಕೃಷಿ ಕ್ಷೇತ್ರದಲ್ಲಿ, ಉದ್ಯಮದ ಕ್ಷೇತ್ರದಲ್ಲಿ ಮತ್ತು ನೌಕರಿಯ ಕ್ಷೇತ್ರದಲ್ಲಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಸಾರ್ವಜನಿಕ ಬದುಕಿನ ರಾಜಕಾರಣದ ಕ್ಷೇತ್ರದಲ್ಲೂ ಕೂಡ ಸವಾಲಿನ ಸಂದರ್ಭಗಳಿದ್ದಾವೆ. ಅವೆಲ್ಲವನ್ನು ಕೂಡ ಎದುರಿಸಬೇಕು ಅಂದರೆ ಸಂಘಟನೆಯ ಒಂದು ಹಿನ್ನೆಲೆ ನಮಗೆಲ್ಲರಿಗೂ ಕೂಡ ಇರಬೇಕಾಗ್ತದೆ. ಉದ್ಯಮ ವಲಯದಲ್ಲಿರ್ತಕ್ಕಂಥವರಿಗೆ ಎಚ್ಚರಿಕೆ ವಹಿಸಿ ಬೇರೆಯವರು ಮಾಡಿರುವಂಥ ಸಾಧನೆಗಳನ್ನು ನಮಗೆ ಪರಿಚಯ ಮಾಡಿಕೊಟ್ಟು ಅದರ ಜೊತೆಗೆ ನಾವು ಸಂಘಟಿತರಾದರೆ ಇನ್ನೆಷ್ಟು ಸಾಧನೆ ಮಾಡ್ಬೋದು ಅನ್ನೋದನ್ನು ಮಾಡಿಕೊಡ್ಲಿಕ್ಕೆ ಅಷ್ಟೇ ದೊಡ್ಡದಾಗಿರ್ತಕ್ಕಂಥ ಪರಿಶ್ರಮವನ್ನು ಪಟ್ಟು ಆ ರೀತಿಯ ಒಂದು ಯೋಜನೆಯನ್ನು ಹಾಕಿ ಅದನ್ನು ಜಾರಿಗೆ ತಂದು ಇವತ್ತು ಅದನ್ನು ಯಶಸ್ವಿಯಾಗಿ ಮುನ್ನಡೆಸ್ತಾ ಇರ್ತಕ್ಕಂಥ ಸನ್ಮಿತ್ರರಾದಂಥ ಜಯರಾಮ್ ರಾಯ್ಪುರ ಅವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಬಯಸ್ತೇನೆ ನಾನು. ಅವರೊಟ್ಟಿಗೆ ಕೆಲಸ ಮಾಡ್ತಾ ಇರುವಂಥವ್ರು ಜಿ ಟಿ ದೇವೇಗೌಡರೊಂದು ಮಾತನ್ನು ಹೇಳಿದರು, ಸುಮ್ಮನೆ ಇರ್ಬೋದಾಗಿತ್ತಲ್ಲ ಅಂತೇಳಿ. ಭಾಳಷ್ಟು ಜನ ಸುಮ್ಮನೆ ಇದ್ದಿದ್ರೆ ಇಷ್ಟೊತ್ತಿಗೆ ವಿಧಾನಸೌಧನೂ ಆಗ್ತಾ ಇರಲಿಲ್ಲ, ವಿಕಾಸಸೌಧನೂ ಆಗ್ತಾ ಇರಲಿಲ್ಲ, ಪ್ರಧಾನಮಂತ್ರಿಗಳೂ ಆಗ್ತಾ ಇರಲಿಲ್ಲ, ಅನೇಕ ಜನ ಮುಖ್ಯಮಂತ್ರಿಗಳು ಆಗ್ತಾ ಇರಲಿಲ್ಲ ಸುಮ್ಮನೆ ಇದ್ದಿದ್ರೆ. ಸುಮ್ಮನೆ ಇರುವಂಥ ಸಮುದಾಯ ಇದಲ್ಲ. ಆಗಾಗ ಮಾತಾಡ್ತದೆ, ಆಗಾಗ ಧ್ವನಿ ಎತ್ತದೆ. ಆದರೆ ಸಂಘಟನೆ ಒಂದು ಕೊರತೆ ಇದೆ. ಉದ್ಯಮದಲ್ಲಿರ್ತಕ್ಕಂಥವರು ಕೃಷಿಯನ್ನು ಸಹೋದರಿ ಶೋಭಾ ಕರಂದ್ಲಾಜೆಯವರು ಒಂದು ಮಾತನ್ನು ಹೇಳಿದರು, ಈ ದೇಶದ ಜನಸಂಖ್ಯೆ 65% ಇರತಕ್ಕಂಥ ಕೃಷಿಕರು, ಅವರು GDP ಕೊಡ್ತಾ ಇರುವಂಥ ಕಾಣಿಕೆ ಮತ್ತು ಬೇರೆ ಬೇರೆ ರೀತಿಯಲ್ಲಿರುವಂಥ ಅವಕಾಶಗಳ ಬಗ್ಗೆ ಅವರು ಪ್ರಸ್ತಾಪ ಮಾಡಿದರು. ಒಬ್ಬ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಬಂದಂಥ ಒಬ್ಬ ಹೆಣ್ಣುಮಗಳು ಅನೇಕ ಬಾರಿ ಸಂಸತ್ತನ್ನು ಪ್ರವೇಶ ಮಾಡಿ, ಶಾಸನ ಸಭೆಯನ್ನು ಪ್ರವೇಶ ಮಾಡಿ, ವಿಧಾನ ಪರಿಷತ್ತನ್ನು ಪ್ರವೇಶ ಮಾಡಿ, ಇವತ್ತು ಇರುವಂಥ ಅತ್ಯಂತ ಸ್ಪರ್ಧಾತ್ಮಕವಾದಂಥ ರಾಜಕಾರಣದಲ್ಲಿ ಕೇಂದ್ರದಲ್ಲಿ ಒಬ್ಬರು ಸಚಿವೆ ಆಗಿದ್ದಾರೆ ಅಂತೇಳಂದರೆ ನಾವೆಲ್ಲ ಕೂಡ ಹೆಮ್ಮೆ ಪಡಬೇಕಾಗಿರ್ತಕ್ಕಂಥ ವಿಷಯ. ಉದ್ಯಮಿ ಒಕ್ಕಲಿಗ ಫಸ್ಟ್ ಸರ್ಕಲಿನ ಈ ವರ್ಷದ ಉದ್ಘಾಟನಾ ಕಾರ್ಯಕ್ರಮ ಇಂದು ಸಾಕಾರಗೊಂಡಿದೆ. ಈ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಆರಾಧ್ಯ ದೈವ ಯುಗಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸಾನಮಿಸಿ ಕಾರ್ಯಕ್ರಮದಲ್ಲಿ ಉಪಸ್ಥಿತ ನಮ್ಮೆಲ್ಲರ ಪ್ರೀತಿಯ ಸಮುದಾಯದ ಹೆಣ್ಣುಮಗಳು ಶೋಭಾ ಕರಂದ್ಲಾಜೆಯವರು, ಕೇಂದ್ರ ಮಂತ್ರಿಗಳು, BL ಶಂಕರ್ ಅವರು ಹೇಳಿದ ಹಾಗೆ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸೆಮಿನಾರ್ನಲ್ಲಿ ವಿಚಾರಕ್ಕೆ ಸಂಬಂಧಿಸಿದ ಒಂದು ಪೇಪರ್ನ ಪ್ರೆಸೆಂಟೇಷನ್ ಮಾಡಿದ ಹಾಗೆ ಅದ್ಭುತವಾಗಿ ಒಂದು ಟಾಕನ್ನು ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು. ಚಲರಾಯ ಸ್ವಾಮಿಯವರು ಬಂದು ಉದ್ಘಾಟಿಸಿ ಮಾತನಾಡಿ ಹೋಗಿದ್ದಾರೆ. ಈಗ ತಾನೇ ನಮ್ಮ BL ಶಂಕರ್ ಅವರ ಮಾತುಗಳನ್ನ ಕೇಳಿದ್ದೇವೆ. ಭಾಳಷ್ಟು ಸಜ್ಜನರು ಚಿತ್ರಕಲಾ ಪರಿಷತ್ತನ್ನು ಎಷ್ಟೊಂದು ಚಂದವಾಗಿ ನಡೆಸ್ತಾ ಇದ್ದಾರೆ ಅಂದರೆ
ಕಳೆದ 3-4 ದಿನಗಳ ಹಿಂದೆ 4 ಲಕ್ಷಕ್ಕಿಂತ ಹೆಚ್ಚಿನ ಮಂದಿ ಬಂದು ಅವರ ಕಾರ್ಯವೈಖರಿಯನ್ನು, ಅಲ್ಲಿ ನಡೆದಂಥ ಸಭೆಯನ್ನು ನೋಡಿ ಹೋಗಿದ್ದಾರೆ. ಒಂದು ಸಮುದಾಯದ ಅಸ್ಮಿತೆ. ಗೋಪಾಲಯ್ಯನವರ ಉಪಸ್ಥಿತಿ ಇದೆ, ಶರತ್ ಇಲ್ಲೇ ಇದ್ದಾರೆ, ನಾಗೇಶ್ವರ್ ಮಾತುಗಳನ್ನ ಕೇಳಿದ್ವಿ, GT ದೇವೇಗೌಡರು ಮಾತನಾಡಿ ಹೋಗಿದ್ದಾರೆ. ಎಲ್ಲ ಒಟ್ಟು ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ನಡೆಸ್ತಾ ಇರ್ತಕ್ಕಂಥ ನಮ್ಮ ಜಯರಾಮ್ ರಾಯ್ಪುರ್ ಅವರಿದ್ದಾರೆ, ಅವರ ಸಹವರ್ತಿಗಳಿದ್ದಾರೆ, ಮುನ್ರಾಜ್ ಅಧ್ಯಕ್ಷರು, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಸದ್ಭಕ್ತರೇ, ವೇದಿಕೆ ಮುಂದೆ ಇರ್ತಕ್ಕಂಥ ಎಲ್ಲ ಆಸ್ತಿಕ ಮಹಾಶಯರೇ, ಮಾಧ್ಯಮ ವೃಂದದವರೇ, ಎಲ್ಲರೂ ಕೂಡ ಹೊರಡಬೇಕಾದಂಥ ಒಂದು ಕಾಲಘಟ್ಟ. ಹಲವಾರು ಕಾರ್ಯಕ್ರಮಗಳನ್ನ ಬಿಟ್ಟು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಿಸ್ ಆಗಬಾರ್ದು ಅಂತ ಹೇಳಿ ಎಲ್ಲರೂ ಬಂದು ಕೊಡ್ತಿದ್ದಾರೆ. ಎಲ್ಲರೂ ಕೂಡ ಹೋಗಬೇಕು, ಆದರೆ ಹೇಳೋದು ಸ್ವಾಮಿಗಳು ಬೇಗ ಹೋಗಬೇಕು ಅಂತ. ಹೌದು, ಈಗ ಸರಿಯಾಗಿ 4 ಗಂಟೆ ಹೊತ್ತಿಗೆ ನಿಮ್ಮದೇ ಮಠದ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿರೋದ್ರಿಂದ ಮತ್ತೆ ನಾಳೆ ಖಂಡಿತ ಬಂದೇ ಬರಬೇಕಾಗಿರೋದ್ರಿಂದ ಬಂದೇ ಬರ್ತೆ ಅಂತ ವಿಶ್ವಾಸ ಇರೋದ್ರಿಂದ ನಾಳೆ ಸಂಜೆ 5:15ಗೆ ಸತ್ಸಂಗದ ಕಾರ್ಯಕ್ರಮ ನೀವೆಲ್ಲರೂ ಕೂಡ ಮತ್ತೊಮ್ಮೆ ಸೇರೋಣ ಎಂಬ ಮಾತಿನ ಸಂದರ್ಭದಲ್ಲಿ ಹೇಳಿ, ಯಾವ ತೊಂದರೆಯೂ ಇಲ್ಲದ ಹಾಗೆ, ನ್ಯೂನತೆ ಇಲ್ಲದ ಹಾಗೆ, ಕುಂದು ಇಲ್ಲದ ಹಾಗೆ 4ನೇ ಆವೃತ್ತಿಯ ನಮ್ಮ ಫಸ್ಟ್ ಸರ್ಕಲ್ ಇವತ್ತು ಉದ್ಘಾಟನೆ ಆಗಿದೆ. ಜಯರಾಮ್ ಪ್ರಾರಂಭದಲ್ಲೇ ಹೇಳಿದರು, ಹೋದ ವರ್ಷ ಎಷ್ಟು ಇರ್ತಿತ್ತು, ಈ ವರ್ಷ ಎಷ್ಟಿದೆ. ಇಟ್ ಈಸ್ ಜಸ್ಟ್ ಎ ಕಂಪ್ಯಾರಿಸನ್ ಆಸ್ ಗಿವನ್ ಫಾರ್ ಎ ರೀಸನ್. ಯಾವುದೋ ಒಂದು ಕಾರಣಕ್ಕೋಸ್ಕರ ಆ ಒಂದು ಕಂಪ್ಯಾರಿಸನ್ನ ಮಾಡಿದರು. ನಮಗೆ ನಾವೇ ಕಂಪ್ಯಾರಿಸನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆದರೂ ಅವಶ್ಯಕತೆ ಇದ್ದದ್ರಿಂದ ಅವರು ಮಾಡಿದರು ಅಂತ ನಾನು ಭಾವಿಸ್ತೇನೆ. ಇನ್ನು ಸಮುದಾಯದ ಬಗೆಗೆ ಹೇಳ್ತಕ್ಕಂಥ ಅವಶ್ಯಕತೆ ಹೆಚ್ಚು ಈಗ ಇಲ್ಲ, ನಾಳೆ ಮಾತನಾಡ್ತೇನೆ. BR ಶಂಕರ್ ಅವರು ನಾವು ಮಾತನಾಡ್ತಾ ಪೂಜ್ಯ ಗುರೂಜಿಯವರ ಸಾಧನೆ ಬಗೆಗೆ ಅಂದು ಆದಂತಹ ವಿಚಾರ ಏನಾಯಿತು 93ರಲ್ಲಿ ಅಂತ, ಅದಕ್ಕೆ ನಾನು ಅವರಿಗೆ ತಮಾಷೆಯಾಗೂ ಹೌದು, ಆದರೆ ನಡೀತಾ ಇರ್ತಕ್ಕಂಥ ಸಾಕಷ್ಟು ವಿಚಾರಗಳನ್ನು, ಸುತ್ತಮುತ್ತ ನಡೀತಾ ಇರ್ತಕ್ಕಂಥ ವಿಚಾರಗಳನ್ನ ಅವ್ರ ಗಮನಕ್ಕೆ ತಗೊಂಡು ಬಂದು 93ರ ಇತಿಹಾಸ ಮತ್ತೆ ಮರುಕಳಿಸದ ಹಾಗೆ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿಯೂ ನಿಮ್ಮ ಮೇಲೆ ಇದೆ ಅಂತಕ್ಕಂಥ ವಿಚಾರವನ್ನು ಅವರಿಗೆ ನಾವು ಹೇಳಿದ್ವಿ. 93 ಮತ್ತೆ ಏನಾದರೂ ಮರುಕಳಿಸ್ತು ಅಂತಂದರೆ ಬಹುಶಃ ಒಂದು ದೊಡ್ಡ ಹೋರಾಟಕ್ಕೆ ನಾಂದಿ ಆಗುತ್ತೆ. ಯಾಕಾಗಿ ಏನು ಅಂತ ಈ ಸಂದರ್ಭದಲ್ಲಿ ಪ್ರಸ್ತುತ ಮಾಡಲಿಕ್ಕೆ ಹೋಗೋದಿಲ್ಲ. ಅದಕ್ಕೆ BR ಶಂಕರ್ ಅವರು ಅವತ್ತಲೂ ಇದ್ದರು, ಇವತ್ತಲೂ ಇದ್ದಾರೆ, ಮುಂದೆನೂ ಕೂಡ ನಮ್ಮ ಜೊತೆಯಲ್ಲಿ ಇದ್ದೇ ಇರ್ತಾರೆ. ಅಂತಹದೊಂದು ಸಂದರ್ಭ ಸಮುದಾಯಕ್ಕೆ ಸಮಸ್ಯೆ ಆಗುವ ರೀತಿಯಲ್ಲಿ ಬಂತು ಅಂತಂದರೆ ಈಗ ಇನ್ನೂ ಹೆಚ್ಚು ಪ್ರಜ್ಞಾವಂತರಾಗಿದ್ದಾರೆ, ಸೌಕರ್ಯಗಳು ಸ್ವಲ್ಪ ಬಂದಿದ್ದಾವೆ, ಅದಕ್ಕೆ ಅವಕಾಶ ಆಗದಾಗೆ ನೋಡ್ಕೊಳ್ತಕ್ಕಂಥದ್ದು ಸಮಕಾಲೀನ ವ್ಯವಸ್ಥೆಯ ಒಂದು ಜವಾಬ್ದಾರಿ ಎಂಬ ಮಾತನ್ನು ಅಷ್ಟೇ ಈ ಸಂದರ್ಭದಲ್ಲಿ ಹೇಳಿ, BR ಶಂಕರ್ ಅವರು ಮಾತನಾಡ್ತಾ ಹೇಳಿದರು, ಈ ಕಾಲದ ಒಂದು ದೊಡ್ಡ ಅವಶ್ಯಕತೆ ಮತ್ತು ಶಕ್ತಿ ಯಾವುದು ಅಂತ. ಈ ಕಾಲದವರು ಹೇಳಿದರು, ವಿವೇಕಾನಂದ ಅಮೇರಿಕಕ್ಕೆ ಹೋಗಿ ವಾಪಸ್ ಬಂದ ತಕ್ಷಣ ಕೇಳಿದ ಮೊದಲನೇ ಪ್ರಶ್ನೆ ಅವರು ಹೇಳಿದ ಉತ್ತರ ಅದಾಗಿತ್ತು. ಅಮೇರಿಕದಿಂದ ಬಂದ ತಕ್ಷಣ ಕೇಳಿದರು, ದೇಶಕ್ಕೆ ಹೋಗಿ ಬಂದ್ರಿ, ಬಹಳ ದೊಡ್ಡ ದೇಶ, ಅಭಿವೃದ್ಧಿ ಹೊಂದಿದೆ ಅಂತ ಹೇಳ್ತಾರೆ, ಆ ದೇಶ ಅಷ್ಟು ಅಭಿವೃದ್ಧಿ ಹೊಂದಲಿಕ್ಕೆ ಕಾರಣ ಏನಿರಬಹುದು ಸ್ವಾಮೀಜಿ ಅಂತ. ಹಲವಾರು ಕಾರಣಗಳು, ಆದರೆ ನಾನು ಹೇಳ್ತಕ್ಕಂಥದ್ದು 2 ಅಂತ ಅವರು ಹೇಳಿದರು. ಒಂದು, ಆ ದೇಶದ ಜನಗಳಲ್ಲಿರ್ತಕ್ಕಂಥ ಸಂಘಟನೆ. 2ನೇದು, ಅಕ್ಕ ಶೋಭಾ ಮಾತನಾಡಿದ ಹಾಗೆ, ಎಲ್ಲಿ ಮಾತೃಶಕ್ತಿ ಜಾಗೃತಿ ಆಗೋದಿಲ್ಲೋ, ಕೇವಲ ಪೂಜೆ ಮಾಡ್ಕೊಂಡು ಮನೆಗಳಲ್ಲಿ ಕೂಡಿಸಿದ್ರು ಅಲ್ಲಿವರೆಗೂ ದೇಶ ಉದ್ಧಾರ ಆಗೋದಿಲ್ಲ. ಆ ಮಾತೃಶಕ್ತಿಯನ್ನು ಜಾಗೃತಗೊಳಿಸಿ ಸಮಾಜದ ಮುಖ್ಯವಾಹಿನಿಗೆ ತಂದು ಎಲ್ಲ ಕ್ಷೇತ್ರದಲ್ಲಿ ಕೂಡ ಪುರುಷನ ರೀತಿಯಲ್ಲಿ ತಾಯಂದಿರ ಶಕ್ತಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಅವತ್ತು ಮಾತ್ರ ದೇಶ ಉದ್ಧಾರ ಆಗುತ್ತೆ, ಅಲ್ಲಿವರೆಗೂ ಕೂಡ ಆಗೋದಿಲ್ಲ ಅಂತ ಅವತ್ತಿಗೆ ಹೇಳಿದರು. ಆ 2 ಮಾತುಗಳನ್ನ BR ಶಂಕರ್ ಅವರು ಇವತ್ತು ಪುನರುಚ್ಚರಿಸಿದರೆ ಭಾಳ ಸಂತೋಷವಾದಂಥ ವಿಚಾರ. ಮತ್ತು ನಮ್ಮಲ್ಲಿ ಒಂದು ಮಾತು ಉಂಟು, ನ ಕರ್ಮಣ ನ ಪ್ರಜಯ ನ ಧನೇನ ತ್ಯಾಗೇನೈಕಿ ಅಮೃತತ್ವ ಮಾನಶಿಹು. ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಎಲ್ಲ ಒಂದು ಪರಂಪರೆಯಲ್ಲಿ ಒಂದು ಮಾತಿದೆ. ನಾವು ಮನುಷ್ಯ ವಿಜ್ಞಾನವೂ ಅಷ್ಟೇ, ಆಧ್ಯಾತ್ಮಿಕನೂ ಅಷ್ಟೇ. ಇವತ್ತಿನ ನಮ್ಮ ಜನ್ಮ ಇದು ಕೊನೆ ಅಲ್ಲ, ಇದು ಮೊದಲು ಅಲ್ಲ, ಇದು ಹಿಂದಿನಿಂದ ನಡ್ಕೊಂಡು ಬಂದಿದೆ, ಇವತ್ತಿದೆ, ಮುಂದೆನೂ ಕೂಡ ಅದು ಪ್ರವಹಿಸುತ್ತೆ. ಎಲ್ಲಿಗೆ ಪ್ರವಹಿಸುತ್ತೆ? ಮುಕ್ತಿಯ ಕಡೆಗೆ, ಅರಿವಿನ ಕಡೆಗೆ, ಜ್ಞಾನದ ಕಡೆಗೆ, ಮತ್ತು ಎಲ್ಲ ಅಫ್ಲಿಕ್ಷನ್ಸ್ನ ಮುಕ್ತವಾದ ಕಡೆಗೆ. ಈ ಹೊತ್ತಿನಲ್ಲಿ ಸಂದರ್ಭದಲ್ಲಿ ಹೋಗ್ತಕ್ಕಂಥ ಸಂದರ್ಭ ಬಂದಾಗ ನಾವು ಹಿಂದಿನದನ್ನು ಕಳಚ್ಕೊಂಡು ಹಾವು ಪರೆ ಬಿಟ್ಟಾಗೆ ಮುಂದಕ್ಕೆ ಹೋದದ್ದೇ ಆದರೆ ಫ್ರೆಶ್ನೆಸ್ಸು ಅದು ನಮಗೆ ಬರ್ತಾ ಹೋಗುತ್ತೆ. ಅವು ಹೇಳಬೇಕಾದ್ರೆ ಇಂಥ ಮುಕ್ತಿನ ಪಡಿಬೇಕಾದ್ರೆ ಪ್ರಾರಂಭದಲ್ಲಿ ಕರ್ಮ ಬೇಕು, ಸತ್ಯನೇ, ಜನಗಳು ಬೇಕು, ಹಣನೂ ಬೇಕು, ಎಲ್ಲದಕ್ಕಿಂತ ಬಹುಮುಖ್ಯವಾಗಿ ಸಕಾಲದಲ್ಲಿ ಒಂದಿಷ್ಟು ತ್ಯಾಗ ಭಾವನೆಯು ಕೂಡ ಬೇಕಾಗುತ್ತೆ. ಹಿಂದೆ ನಮ್ಮ
ಗೋಪಾಲೇಂದ್ರ ಮಾತನಾಡ್ತಾ ಹೇಳಿದ್ರಲ್ಲ, ಜೈನ ಯಾವುದೋ ಒಂದು ವಿಚಾರಕ್ಕೆ ಜೈನರು ಮಾತನ್ನ ಎತ್ಕೊಂಡ್ರು. ಹಾಗಾಗಿ ನನ್ನ ನೆನಪಾಯಿತು, ಭರತ ಮತ್ತು ಬಾಹುಬಲಿ ಇಬ್ಬರು ಅಣ್ತಮ್ಮಂದರು ಚೆನ್ನಾಗಿ ಸಾಮ್ರಾಜ್ಯ ಕಟ್ತಾಯಿದ್ರು. ಯಾವುದೋ ಸಂದರ್ಭಕ್ಕೆ ಒಂದಿಷ್ಟು ವಿರಸ ಬಂದಾಗ ಅಣ್ಣನ ವಿರುದ್ಧನೇ ತಮ್ಮ ನಿಂತ್ಕೊಂಡ. ಕೊನೆಗೇನಾಯಿತು? ಆದರೆ ತಮ್ಮನಿಗೆ ಎಷ್ಟು ವಿವೇಕ ಬಂತು ಅಂತಂದರೆ, ಕೊನೆಗೆ ಅಣ್ಣನಿಗೆ ರಾಜ್ಯ ಕೊಟ್ಬಿಟ್ಟು ಅವನು ತ್ಯಾಗ ಮಾಡಿ ನಿಂತದ್ರಿಂದ ಇವತ್ತಿಗೂ ಕೂಡ ಬಾಹುಬಲಿ ಪೂಜೆಗೆ ಅರ್ಹನಾಗಿದ್ದಾನೆ. ನಾನಿಲ್ಲಿ ಯಾಕೆ ಮಾತನ್ನು ಹೇಳ್ತಾ ಇದ್ದೇನೆ, ನಮ್ಮ ಸಮುದಾಯದಲ್ಲಿ ಅಣ್ಣ ತಮ್ಮಂದರು ಕುಟುಂಬಗಳನ್ನ ಕಟ್ಕೊಳ್ತೇವೆ, ಕುಟುಂಬಗಳನ್ನ ಬೆಳೆಸ್ತೇವೆ. ಯಾವುದೋ ಸಣ್ಣ ಕಾರಣಕ್ಕೋಸ್ಕರ ಮನೆಯನ್ನು ಹೊಡ್ಕೊಂಡು ಬಿಡ್ತೇವೆ, ಬೇರೆಯವ್ರು ನೋಡ್ಕೊಂಡು ನಗ್ತಾ ಇರ್ತಾರೆ. ಅದು ಮನೆಯಲ್ಲಿಯೂ ಹೌದು, ಆರ್ಗನೈಸೇಷನ್ಸಲ್ಲೂ ಕೂಡ ಹೌದು, ಮತ್ತು ಬೇರೆ ಬೇರೆ ವ್ಯವಸ್ಥೆಗಳಲ್ಲಿಯೂ ಅಷ್ಟೇ, ರಾಜಕಾರಣದ ವ್ಯವಸ್ಥೆಗಳಲ್ಲೂ ಕೂಡ ನಾವು ನೋಡ್ತಾ ಇರ್ತೇವೆ. ಈ ಕಾರಣಕ್ಕೆ ನಾವು ಇವತ್ತು ಟೇಕ್ ಹೋಮ್ ಮೆಸೇಜ್ ಸಂದರ್ಭ ಬಂದಾಗ ವ್ಯವಸ್ಥೆಗಳನ್ನು ಕಟ್ಟುವ ಸಂದರ್ಭದಲ್ಲಿ ಕೊನೆಯದಾಗಿ ಒಂದು ತಿರುವು ಅಂತ ಬರ್ತದೆ, ಒಂದು ಟ್ರಾನ್ಸಿಷನ್ ಝೋನ್ ಅಂತ ಬರ್ತದೆ. ಒಂದು ಆ ಥ್ರೆಶೋಲ್ಡ್ನ ನಿಂತ್ಕೊಂಡು ನನ್ನ ಈಗೋ ಮುಖ್ಯನಾ ಅಥವಾ ಸಮುದಾಯದ ಐಕ್ಯತೆ ಮತ್ತು ಸಾಮರಸ್ಯ ಮುಖ್ಯನಾ ಅಂತ ನೋಡಿದಾಗ, ಯಾವುದೇ ಒಂದು ಸಂಘದಲ್ಲಿ ಸಮುದಾಯದ ಐಕ್ಯತೆಗೋಸ್ಕರ ನನ್ನದೊಂದಿಷ್ಟೊಂದನ್ನು ಪಕ್ಕಕ್ಕಿಟ್ಟದ್ದೇ ಆದರೆ ಸಮುದಾಯ ಬೆಳ್ಕೊಂಡು ಹೋಗುತ್ತೆ. ಇದೊಂದು ನಮ್ಮ ತ್ಯಾಗೇನೈಕೆ ಅಮೃತತ್ವ ಮಾನಶುಹು. ಅಂತಹ ಒಂದಿಷ್ಟು ತ್ಯಾಗವನ್ನು ತಾಯಂದರು ನಿತ್ಯ ಮಾಡ್ತಾನೆ ಇರ್ತಾರೆ ಮನೆಯಲ್ಲಿ. ಗಂಡಸರಾಗಿರ್ತಕ್ಕಂಥವ್ರು ವ್ಯವಸ್ಥೆಗಳನ್ನ ಕಟ್ಕೊಂಡಂಥವ್ರು ಈ ತ್ಯಾಗದ ಕಡೆ ಒಂದಿಷ್ಟು ಗಮನವನ್ನು ಕೊಟ್ಟದ್ದೇ ಆದರೆ ಸಮುದಾಯಗಳು ಬೆಳೀತವೆ, ಸಂಘಟನೆಗಳು ಬೆಳೀತವೆ. ಅಂತಹ ಸಂಘಟನೆಯಿಂದ ಶಕ್ತಿ ಬರ್ತದೆ. ಯಾವುದೋ ಒಮ್ಮೆ ಹಿಂದೆ ಒಂದು ಬಾರಿ ನಾನು ಹೇಳಿದ್ದೆ, ಇದು ಪ್ರಕೃತಿಯಲ್ಲಿ ಇರುತ್ತೆ, ಏನು ಮಾಡಲಿಕ್ಕಾಗೋದಿಲ್ಲ. ಅದಿಲ್ಲದ ಜಾಗ ಎಲ್ಲೂ ಕೂಡ ಇಲ್ಲ. ಹಿಂದೆ ಕೇವಲ ಅಲಿಯಾಗಿದ್ದಂಥ ಪ್ರಜ್ಞೆ ಕೂಡಿ 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 ಜಗತ್ತು ಅಸ್ತಿತ್ವಕ್ಕೆ ಬಂತು ಅಂತ ಹೇಳ್ತೇವೆ, ಹೌದಲ್ಲ? ಬಿಗ್ ಬ್ಯಾಂಗಿಂದ ಜಗತ್ತು ಹೆಂಗೆ ಅಸ್ತಿತ್ವಕ್ಕೆ ಬಂತು ಅಂತಂದರೆ ಅಬೌಟ್ 13.82 ಬಿಲಿಯನ್ ವರ್ಷಗಳು ನಿಮ್ಮ ವಿಜ್ಞಾನ ಹೇಳುತ್ತಲ್ವ, ಯಾವುದೋ ಒಂದು ಬಿಗ್ ಬ್ಯಾಂಗ್ ಅಂತ ಆಯ್ತಂತೆ. ಅದಕ್ಕೋಸ್ಕರ ಈ ಜಗತ್ತು ಅಸ್ತಿತ್ವಕ್ಕೆ ಬಂತು. ಬಿಗ್ ಬ್ಯಾಂಗ್ ಆದದ್ದು ಯಾವುದರಿಂದ ಆಯಿತು? ಏನೂ ಇರಲಿಲ್ಲ, ಕಣ್ಣಿಗೆ ಕಾಣಿಸ್ತಾ ಇರಲಿಲ್ಲ. ಕಾಣದೇ ಇದ್ದದ್ದು ಅಸ್ತಿತ್ವಕ್ಕೆ ಬರುತ್ತೆ ಅಂತ ನಂಬಲಿಕ್ಕಾಗೋದಿಲ್ಲ. ಏನೋ ಒಂದಿತ್ತು, ಕಾರ್ಯ ಕಾಣಿಸ್ತಾ ಇದೆ. ಕಾರ್ಯ ಕಾಣಿಸ್ತಾ ಇದ್ದೀನಿ, ಅದರಿಂದ ಒಂದಿಷ್ಟು ಕಾರಣ ಇದ್ದೇ ಇರುತ್ತೆ ಅಂತ. ಅದು ಬಂದು ಕೂಡಿ 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 ಹಿಂಗೆ ಆಯಿತು. ಕೊನೆಗೆ ಅದೇನಾಗ್ತಾ ಹೋಗುತ್ತೆ? ವಿಘಟನೆ ಆಗ್ತಾ ಹೋಗುತ್ತೆ. ಅದು ಯಾವಾಗ ಆಗಬೇಕು ಅವಾಗ ಆದ್ರೆ ಅದಕ್ಕೆ ಶಕ್ತಿನ ಹೊರತು ಯಾವಾಗ ಬೇಕೋ ಅವಾಗ ಆಗೋವಾಗಿಲ್ಲ. ಮಾವಿನ ಹಣ್ಣು ಯಾವಾಗ ಹಣ್ಣಾಗಬೇಕೋ ಹಾಗಾದ್ರೇ ಹಣ್ಣು ತಿನ್ನೋಕ್ಕೆ ಚೆಂದ, ಅದು ಸಹಜವಾಗ್ತದೆ. ಸಹಜವಾಗಿರ್ತಕ್ಕಂಥ ಕ್ರಿಯೆಯಲ್ಲಿ ಏನಾದರೂ ಚಂದವೇನೇ, ಅಸಹಜವಾಗಿರ್ತಕ್ಕಂಥದ್ರಲ್ಲಿ ಏನಾಗಬಾರ್ದಾದದ್ದೇ ಆದರೆ ಅದು ಯಾವುದೂ ಕೂಡ ಚೆಂದ ಇರೋದಿಲ್ಲ. ಇವತ್ತು ಫಸ್ಟ್ ಸರ್ಕಲ್ ಅಸ್ತಿತ್ವಕ್ಕೆ ಬಂದು ಸಮುದಾಯ ನಾನಾ ರೀತಿಯಲ್ಲಿ ಒಗ್ಗಟ್ಟಾಗ್ತಾ ಇರ್ತಕ್ಕಂಥದ್ದು ಸಹಜವೇನೇ. ಆದರೆ ಇವತ್ತಿನ ಅವಶ್ಯಕತೆ ಆಗಿರ್ತಕ್ಕಂಥ ಉದ್ಯಮ ಕ್ಷೇತ್ರದಲ್ಲಿ ಈ ಎತ್ತರಕ್ಕೆ ಒಂದು ವಿಷನನ್ನು ಕೊಟ್ಟು ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಫಸ್ಟ್ ಸರ್ಕಲ್ಗೆ ನಿಜವಾಗಿಯೂ ಕೂಡ ಇಡೀ ಸಮುದಾಯ ಕೃತಜ್ಞತೆಗಳನ್ನ ಸಲ್ಲಿಸಬೇಕು ನನ್ನ ಮಾತನ್ನು ಹೇಳ್ತೇನೆ. ಕಾರಣ ನಾವು ಒಂದು ಮಾತನ್ನು ಹೇಳ್ತೇನೆ, ಐಡಿಯಾಸ್ ವಿಲ್ ರೂಲ್ ದ ವರ್ಲ್ಡ್ ಅಂತ ನಿಮ್ಮ ಮಾತು ಗೊತ್ತು. ಐಡಿಯಾಸ್ ವಿಲ್ ರೂಲ್ ದ ವರ್ಲ್ಡ್. ಐಡಿಯಾಸ್ ಆರ್ ಲೈಕ್ ಎ ಸೀಡ್ಸ್, ಬೀಜಗಳಿದ್ದಾಗೆ. ಆದರೆ ಎಷ್ಟೇ ಐಡಿಯಾಗಳು ತಲೆಯಲ್ಲಿ ಇದ್ರೂ ಕೂಡ ಆ ಬೀಜವನ್ನು ಸರಿಯಾಗಿ ಬಿತ್ತನೆ ಮಾಡದಲ್ಲಿ ಹೋದದ್ದೇ ಆದರೆ ಎಷ್ಟೇ ಕ್ವಾಲಿಟಿ ಬೀಜ ಆದರೂ ಕೂಡ ಉಪಯೋಗ ಆಗೋದಿಲ್ಲ. ಇಲ್ಲಿ ಈ ಸಂದರ್ಭಕ್ಕೆ ಜಯರಾಮ್ ರಾಯ್ಪುರ್ ಅವರ ಐಡಿಯಾ ಮತ್ತು ಅದನ್ನು ಉತ್ತು ಬಿತ್ತಿ ಬೆಳೆದು ಒಂದು ಸಂಘಟನೆಯನ್ನು ಕಟ್ಟಿದಾರಲ್ಲ, ಐಡಿಯಾನೂ ಕೂಡ ಅವ್ರದ್ದು, ಮತ್ತು ಬಿತ್ತಿ ಬೆಳೀತಾ ಇರ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಕಟ್ಟಿದರೆ ಅದಕ್ಕೆ ಜಯರಾಮ್ ರಾಯ್ಪುರ್ ಅವರಿಗೆ ಮತ್ತು ಅವರ ಒಟ್ಟು ಸಹವರ್ತಿಗಳಿಗೆ ನಾವು ಸಮುದಾಯದ ವತಿಯಿಂದ ಆಶೀರ್ವಾದವನ್ನು ಮಾಡಬೇಕಾಗ್ತದೆ. ಇವತ್ತು ನಾವು ಹೋಗ್ತಾ ಇರ್ತಕ್ಕಂಥ ದಾರಿಯನ್ನು ಸಮುದಾಯದ ದೃಷ್ಟಿಯಿಂದ ಮತ್ತು ಉದ್ಯಮದ ದೃಷ್ಟಿಯಿಂದ ಬಹುಶಃ ಶೋಭಕ್ನವ್ರಿಗಿಂತ ಇನ್ನೂ ಹೆಚ್ಚಿನ ಚೆನ್ನಾಗಿ ಏನು ಮಾತನಾಡಲಿಕ್ಕೆ ಈ ಹೊತ್ತಿನಲ್ಲಿ ಖಂಡಿತ ಆಗೋದಿಲ್ಲ. ನಾಳೆ ಬಂದಾಗ ಇನ್ನು ಉಳಿದ ವಿಚಾರಗಳನ್ನು ಮಾಡೋಣ ಅಂತ ಹೇಳಿ, ಸಮುದಾಯ ಯಾವುದೋ ಒಂದು ವಲಯದಿಂದ ಅಷ್ಟೇ ಸಂಘಟನೆಯಾಗಿ ಶಕ್ತಿ ಬರುತ್ತೆ ಅಂತಕ್ಕಂಥದ್ದು ಕಷ್ಟ. ಎಲ್ಲವೂ ಕೂಡ ಮೈಗೂಡಬೇಕು. ಒಂದು ವ್ಯಕ್ತಿಯ ದೇಹ ಚೆನ್ನಾಗಿದೆ ಅಂತಂದರೆ, ದೇಹ ಚೆನ್ನಾಗಿದೆ ಅಂದರೆ ಪ್ರತಿಯೊಂದು ಅವಯವೂ ಕೂಡ ಚೆನ್ನಾಗಿ ಕಾರ್ಯವನ್ನು ನಿರ್ವಹಿಸಬೇಕು. ಹಾಗಾಗಿ ಅಂತೆಲ್ಲ ಅವಯವಗಳ ರೀತಿಯಲ್ಲಿರ್ತಕ್ಕಂಥ ಫಸ್ಟ್ ಸರ್ಕಲ್ಲಿನ ಉದ್ಯಮ ಕ್ಷೇತ್ರವೂ ಕೂಡ, ಒಕ್ಕಲಿಗ ಉದ್ಯಮವೂ ಕೂಡ ಚೆನ್ನಾಗಿ ಪ್ರವರ್ಧಮಾನಕ್ಕೆ ಬರಲಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಮೊನ್ನೆ ಒಬ್ಬ ಹುಡುಗ ಬರ್ತಾ ಇದ್ದ. ನಾವು ಸಾಮಾನ್ಯವಾಗಿ ಯಾರಾದರೂ ನಮ್ಮ ಹುಡುಗರು ಬೇಲ್ಶಂಕರ್ ಅವರೇ ಮೈ ತುಂಬ ಒಡವೆ ಹಾಕ್ಕೊಂಡು ಬಂದರೆ ಮೈ ಉರಿತದೆ ನನಗೆ. ಅಂದರೆ ಅವರು ಹಾಕ್ಕೊಳೋದು, ಅಮ್ಮಂದ್ರೆ ಹಾಕ್ಕೊಂಡು ಬಂದರೆ ಖುಷಿ ಆಗುತ್ತೆ, ಕೈ ಮುಗಿಬೇಕು ಅನಿಸುತ್ತೆ. ಗಂಡಸರು ಯಾರಾದರೂ ಮೈ ತುಂಬ ಒಡವೆ ಹಾಕ್ಕೊಂಡು ಬಂದರೆ ತುಂಬ ಕೋಪ ಬರ್ತದೆ. ಎಷ್ಟೋ ಸಲ ಹೇಳ್ತಾರೆ, ಯಾಕೆ ಇಷ್ಟು ನಿಷ್ಠುರವಾಗಿ ಹೇಳ್ತೀರಿ ಸ್ವಾಮಿ? ನಿಷ್ಠುರ ಅಲ್ಲಪ್ಪ, ಹೊಟ್ಟೆ ಉರಿಯುತ್ತೆ. ಹೊಟ್ಟೆ ಯಾಕೆ ಉರಿಯುತ್ತೆ? ಅವ್ರ ಮೈ ಮೇಲೆ ಹಾಕ್ಕೊಂಡಿರೋದಕ್ಕಲ್ಲ, ಮುಂದೆ ಅವ್ರ ಭವಿಷ್ಯ ನೆನೆಸ್ಕೊಂಡ್ರಿ ಅಂತ. ಯಾಕೋ ಒಂದು ಸಲ ಒಬ್ಬ ಬಂದು ಅವ್ರಿಗೇನು ಹೇಳಬೇಕು ಅಂತ ಅನ್ನಿಸ್ಲಿಲ್ಲ. ಒಂದು 7 ತಿಂಗಳು 8 ತಿಂಗಳು ಬಿಟ್ಕೊಂಡು ಬಂದ, ಎಲ್ಲ ಖಾಲಿ ಬಂದಿದ್ದ. ನಾನು ಕೇಳಿದೆ, ಏನಪ್ಪ ಹಾಕ್ಕೊಂಡು ಬಂದರೆ ಸ್ವಾಮಿಗಳು ಕೇಳ್ತಾರೆ ಅಂತನಾ, ಹಾಕ್ಕೊಂಡು ಬಂದಿಲ್ಲ ಅಂತ ಕೇಳಿದರೆ ಪಕ್ಕ ಇದ್ದ ಸ್ನೇಹಿತ ಹೇಳಿದ,
ನೀವು ಎಲ್ರಿಗೂ ಚಿನ್ನ ಇವೆಲ್ಲ ತೆಗ್ಸಿ ಒಳಗಡೆ ಇಡ್ರಪ್ಪ ಅಂತ ಹೇಳಿದೆ, ಇನ್ನೊಬ್ಬರಿಗೆ ಮಾತ್ರ ಹೇಳಿರಲಿಲ್ಲ. ಆದರೆ ಇವತ್ತು ಕೇಳ್ತಾ ಇದ್ರಿ ಏನಾಯಿತು ಅಂತ ಕೇಳಿದೆ. ಏನೂ ಆಗಲಿಲ್ಲ. ಯಾವುದೋ ಒಂದಕ್ಕೋಸ್ಕರ 4 ಎಕರೆ ಲ್ಯಾಂಡ್ ಮಾರ್ಕೊಂಡು ಒಂದಿಷ್ಟು ಅದಕ್ಕೆ ಖರ್ಚು ಮಾಡಿದೆ, ಇನ್ನು ಉಳಿದದ್ದು ಮೈ ಮೇಲೆ ಹಾಕ್ಕೊಂಡ. ಎಲ್ಲ ಅವನ ಕೈಗೊಂಡಂಥ ಉದ್ದಿಮೆ ಸರಿಯಾಗಿ ಜ್ಞಾನ ಇಲ್ಲದೇ ಲಾಸ್ ಆಯಿತು. ಈ ಒಡವೆಲ್ಲ ತೆಗೆದುಕೊಂಡು ಮಾರ್ಕೊಂಡು ಕೊನೆಗೆ ಈಗ ಬೀದಿಗೆ ಬಂದುಬಿಟ್ಟಿದ್ದಾನೆ. ನಮ್ಮ ಜನಗಳಿಗೆ ಅದೇನಾಗಿದೆಯೋ ಗೊತ್ತಿಲ್ಲ. ಏನಾದರೂ ಒಂದಿಷ್ಟು ಸಿಕ್ತು ಅಂತ ಮೈ ಮೇಲೆ ಹಾಕ್ಕೊಂಡು ತೋರಿಸ್ಕೊಳ್ತಕ್ಕಂಥದ್ದು ಅಂಥ ಕಾಲದಲ್ಲಿಲ್ಲ. ನಾವು ಕೆಂಪೇಗೌಡರು ನಮ್ಮ ಆರಾಧ್ಯ ದೈವ, ಹೌದಾ, ನಮ್ಮ ಸಮುದಾಯದ ಒಂದು ಐಕಾನ್. ಅವ್ರ ಕೈನಲ್ಲಿ ಕತ್ತಿ ಇಟ್ಕೊಂಡಿದ್ರು ಅಂತ ಹೇಳಿಬಿಟ್ಟು ಅವರ ಸಂಪ್ರದಾಯದ ನಾನು ಅಂತ ಹೋಗಿ ನೀವು ಹೋಗ್ಬಿಟ್ಟು ಕತ್ತಿ ಇಟ್ಕೊಂಡು ಓಡಾಡಿ ಗೊತ್ತಾಗುತ್ತೆ. ನಮ್ಮ ಶರತ್ ಆ ಮಾತನ್ನು ಒಂದು ಸಲ ಹೇಳಿದ್ನು. ಎಲ್ಲಿ ನಮ್ಮ ರೂರಲ್ ಡಿಸ್ಟ್ರಿಕ್ಟ್ ಆಫೀಸ್ DC ಆಫೀಸ್ ಮುಂದೆಗಡೆ ಅವ್ರು ಹೇಳಿದರು, ನಾವು ಬದುಕ್ತಾ ಇರ್ತಕ್ಕಂಥ ಕಾಲ ನಾಲೆಡ್ಜ್ ಸೊಸೈಟಿಯಲ್ಲಿ ಬದುಕ್ತಾ ಇದ್ದೇವೆ. ಆ ಕಾಲಘಟ್ಟಕ್ಕೆ ನಮ್ಮ ಹಿರಿಯರು ಕೊಟ್ಟಂಥ ಆದರ್ಶಗಳನ್ನ ಸ್ವಲ್ಪ ಮಾರ್ಪಾಡು ಮಾಡ್ಕೊಂಡು ಬದುಕಿದ್ಯಾದರೆ ಅವ್ರಿಗೂ ಗೌರವ, ನಮಗೂ ಕೂಡ ಗೌರವ ಅಂತ. ಹಾಗಾಗಿ ಸಾಕಷ್ಟು ಬದಲಾವಣೆಯನ್ನು ನಾವು ಮಾಡಿಕೊಡ್ದರೆ ಓದಿದ್ರೆ ಕಷ್ಟ ಆಗ್ತದೆ. ನಾಳೆ ಬಂದು ಉಳಿದ ವಿಚಾರಗಳನ್ನ ನಾನು ಮಾತನಾಡ್ತೀನಿ ಅಂತ ಹೇಳಿ ಜಯರಾಮ್ ರಾಯ್ಪುರ್ ಅವರು ಸ್ವಲ್ಪ ಸ್ಟ್ರೆಸ್ಗೆ ಒಳಗಾಗಿದ್ದಾರೆ. ಕಾರಣ ಇಷ್ಟೆಲ್ಲ ದೊಡ್ಡ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಹೊರಟ್ರೆ ಮನೆಗೆ ಒಂದು 4 ಜನ ನೆಂಟರು ಬರ್ತಾರೆ ಅಂತಂದರೆ ಎಷ್ಟು ಕಷ್ಟ ಆಗುತ್ತಲ್ಲ, ಎಷ್ಟು ಸಿಡಿಮಿಡಿ ಆಗುತ್ತೆ. ಇಷ್ಟೆಲ್ಲ ವ್ಯವಸ್ಥೆಯನ್ನು ಮಾಡೋ ಸಂದರ್ಭದಲ್ಲಿ ಅಷ್ಟೊಂದು ಸ್ಟ್ರೆಸ್ಗೆ ಒಳಗಾಗ್ತಕ್ಕಂಥ ಸಹಜ. ಆದರೆ ಅವ್ರು ಒಂಟಿ ಅಲ್ಲ, ನಾವೆಲ್ಲರೂ ಕೂಡ ಜೊತೆಯಲ್ಲಿದ್ದೇವೆ. ಧೈರ್ಯವಾಗಿರಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾಳಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನೂ ಕೂಡ ಮತ್ತೊಮ್ಮೆ ನೋಡುವ ಆಸೆಯನ್ನು ಇಟ್ಟುಕೊಂಡು ಶೋಭಾ ಕರಂದಾಜಿಯವರು ಈ ಕಾರ್ಯಕ್ರಮಕ್ಕೋಸ್ಕರ 2 ಕಾರ್ಯಕ್ರಮಗಳನ್ನ ನನಗೆ ಗೊತ್ತಿದ್ದಂಗೆ ಕ್ಯಾನ್ಸಲ್ ಮಾಡಿದ್ದಾರೆ. ಈಗ ಅಲ್ಲಿಗೆ ಹೋಗ್ತಾರೋ ಅಥವಾ ನಾಡಿದ್ದು ನನ್ನ ಜೊತೆನೇ ಬರ್ತಾರೋ ಗೊತ್ತಿಲ್ಲ. ಮತ್ತು ನಮ್ಮ BL ಶಂಕರ್ ಅವರು ಪ್ರಾರಂಭದಲ್ಲಿ ನಾವು ಪ್ರಸ್ತಾಪ ಮಾಡಿದಾಗೆ ಮುಂದಿನ ಕೆಲವೊಂದು ಹೋರಾಟ ಅವಶ್ಯಕವಾಗಬಹುದಾಗಿರ್ತಕ್ಕಂಥ ಹೋರಾಟಕ್ಕೆ ಸದಾ ನಮ್ಮ ಜೊತೆಯಲ್ಲಿ ನೀವೆಲ್ಲರೂ ಕೂಡ ಇರ್ತೀರಿ ಅಂತ ತಿಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಶ್ರೀ ಗುರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.